ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪಾಸ್ಕ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಉಪಯಾಜಕ ನವೀನ್ ಲೋಬೋ ಇವರ ಹೆಸರಿನಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಸಹೋದರ ನವೀನ್ ಇವರಿಗೆ ಯಾಜಕ ದೀಕ್ಷೆಯ ಆನಂದ, ಜೊತೆಗೆ ಪುಷ್ಪಾಶ್ರಮದಲ್ಲಿ ನಮಗೆ ಮೊಟ್ಟ ಮೊದಲ ಗುರುದೀಕ್ಷೆಯ ಸಂಭ್ರಮ. ಈ ಪವಿತ್ರ ಆಲಯದಲ್ಲಿ ಸೇವಾದರ್ಶಿ ನವೀನ್ ಇಂದು ಗುರುವಾಗಿ ಅಭಿಷೇಕಿಸಲ್ಪಡಲಿದ್ದಾರೆ. ಅವರಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಯಾಜಕತ್ವ ಕ್ರಿಸ್ತನ ಪ್ರೀತಿಯ ವರದಾನ. ಕೊನೆಯ ಭೋಜನದ ಸಮಯದಲ್ಲಿ ತನ್ನ ದೇಹವನ್ನೇ ಆಹಾರವನ್ನಾಗಿ ಪರಮಪ್ರಸಾದದಲ್ಲಿ ನೀಡಿದ ಯೇಸು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂಬ ಸಂದೇಶವನ್ನು ನೀಡಿದರು. ಆ ಆಜ್ಞೆಯನ್ನು ನೆರವೇರಿಸಲು ಅವರೇ ಯಾಜಕ ಸಂಸ್ಕಾರವನ್ನು ರೂಪಿಸಿದರು. ಮನುಕುಲದ ಪ್ರೀತಿಗೆ ಮನುಜರಾದ ಯೇಸು ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿದರು ಮಾತ್ರವಲ್ಲ, ಮನುಜರನ್ನೇ ತಮ್ಮ ಸುಕಾರ್ಯಕ್ಕೆ ಸಾಧನವನ್ನಾಗಿ ಆರಿಸಿಕೊಂಡರು. ಹೀಗೆ ಯಾಜಕತ್ವ ಸರ್ವಶಕ್ತ ದೇವರು ಹುಲು ಮಾನವರ ಮೂಲಕ ತನ್ನ ಪ್ರೀತಿಯನ್ನು ಸಾರುವ ಒಂದು ಸಂಸ್ಕಾರವಾಯಿತು. ಯಾಜಕ ದೇವರ ಮತ್ತು ಜನರ ನಡುವೆ ನಿಂತು ಜನರ ಪ್ರಾರ್ಥನೆಗಳನ್ನು ದೇವರಿಗೂ ದೇವರ ವರದಾನಗಳನ್ನು ಜನರಿಗೂ ನೀಡುವ ಮಧ್ಯವರ್ತಿ. ದೇವರ ಪರಿಪೂರ್ಣತೆಯಲ್ಲಿ ಒಂದಾಗುವ ಪ್ರಯತ್ನದಲ್ಲಿ ಮುಂದಿದ್ದು ಜನರನ್ನು ಆ ಗುರಿಯತ್ತ ಪ್ರೇರೇಪಿಸುವ ಸಾಧಕ. ಬಲಹೀನತೆಯನ್ನು ಅರಿತಿದ್ದರೂ ದೇವರ ಅನುಗ್ರಹದ ಮೇಲೆ ಭರವಸೆ ಇರಿಸಿ ಧೈರ್ಯವಾಗಿ ಮುನ್ನಡೆಯುವ ಯೋಧ. ಮಣ್ಣಿನ ಮಡಕೆಯಲ್ಲಿ ಚಿನ್ನವನ್ನು ತುಂಬಿಕೊಂಡಂತೆ ದೇವರ ಪ್ರಸನ್ನತೆಯಲ್ಲಿ ವಿಶ್ವಾಸವಿರಿಸಿ ಶೋಷಣೆಗಳಿಗೆ ಬಗ್ಗದೆ ಟೀಕೆಗಳಿಗೆ ಕುಗ್ಗದೆ ದೀನತೆಯಿಂದ ಮುನ್ನಡೆಸುವ ಧೀರ. ಸಾರಿರಿ ಜಗದ ಎಲ್ಲೆಡೆಗೂ ಬೋಧಿಸಿ ಶುಭ ಸಂದೇಶವನ್ನು ಎಂದ ಪ್ರಭುವಿನ ಬಳಗಕ್ಕೆ ಇಂದು ಇನ್ನೊಬ್ಬ ಗುರುವಿನ ಸೇರ್ಪಡೆ. ಇವರು ಗೋಪಾಲಪುರದ ಸಂತ ಅಂತೋಣಿ ಅವರ ವಿಚಾರಣೆಗೆ ಸೇರಿದವರು. ಇವರ ತಂದೆ ತಾಯಿ ಲಾರೆನ್ಸ್ ಲೋಬೋ ಮತ್ತು ಡೋರಾ ಲೋಬೋ. ನಿತಿನ್ ಮತ್ತು ನಿತ್ಯ ಇವರ ಹೊಡ ಹುಟ್ಟಿದವರು. ಹದಿಹರೆಯದ ಯುವಕ ಯಾಜಕನಾಗುವ ಈ ಪ್ರಯತ್ನದಲ್ಲಿ ಸಹಸ್ರಾರು ಜನರ ತ್ಯಾಗ ಮತ್ತು ಪರಿಶ್ರಮ ಅಡಗಿದೆ. ಆತನ ಪೋಷಕರ, ಕುಟುಂಬದ, ಸಹಪಾಠಿಗಳ, ಅಧ್ಯಾಪಕರ, ಗುರುಮಠದ ತರಬೇತುದಾರರ ಹಾಗೂ ಹಲವಾರು ಜನರ ಅವಿರತ ಪರಿಶ್ರಮವಿದೆ. ಯಾಜಕ ದೀಕ್ಷೆಯನ್ನು ಸ್ವೀಕರಿಸುವ ಈ ಸೇವಾದರ್ಶಿಯ ಕೋರಿಕೆಗಳಿಗಾಗಿ ಪ್ರಾರ್ಥಿಸುವಾಗ ಇವರ ಹಿಂದೆ ಬೆನ್ನೆಲುವಾಗಿ ನಿಂತ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಎಲ್ಲರನ್ನೂ ದಯಾಮಯ ದೇವರು ಹರಸಿ ಕಾಪಾಡಲಿ. ಯಾಜಕ ದೀಕ್ಷೆಯ ಈ ಬಲಿಪೂಜೆ ಪವಿತ್ರವಾದ ಒಂದು ಭಕ್ತಿ ಕಾರ್ಯ. ಆದ್ದರಿಂದ ಶಿಸ್ತನ್ನು ಕಾಪಾಡೋಣ. ನಿಯೋಜಿಸಲ್ಪಟ್ಟ ಫೋಟೋಗ್ರಾಫರ್ ಮಾತ್ರ ಫೋಟೋಗಳನ್ನು ಸೆರೆ ಹಿಡಿಯಲಿದ್ದಾರೆ. ಬೇರೆ ಯಾರೂ ಪೂಜೆಯ ಸಮಯದಲ್ಲಿ ನಿಮ್ಮ ಮೊಬೈಲ್ ಫೋನನ್ನು ಬಳಸಬಾರದಾಗಿ ವಿನಂತಿಸುತ್ತೇವೆ. ಎಲ್ಲರೂ ಎದ್ದು ನಿಲ್ಲೋಣ. ಪ್ರವೇಶ ಗೀತೆಯೊಂದಿಗೆ ಈ ದಿವ್ಯ ಸಂಭ್ರಮವನ್ನು ಆರಂಭಿಸೋಣ. ಗುಡಿಯ ಬಾಗಿಲ ಬಳಿಯಲ್ಲಿ ನಾನೆಂತು ನಿಮ್ಮ ದರ್ಶನ ಪಡೆವೆನು. ನಾ ಕರವ ಜೋಡಿಸಿ ಶಿರವನು ಬಾಗಿ ತ್ರೈಕ ದೇವರ ನಮಿಸುವೆನು. ಗುಡಿಯ ಬಾಗಿಲ ಬಳಿಯಲ್ಲಿ ನಾನೆಂತು ನಿಮ್ಮ ದರ್ಶನ ಪಡೆವೆನು. ನಾ ಕರವ ಜೋಡಿಸಿ ಶಿರವನು ಬಾಗಿ ತ್ರೈಕ ದೇವರ ನಮಿಸುವೆನು. ದಿವ್ಯ ಬಲಿಯ ಅರ್ಪಿಸಲು ಒಮ್ಮನದಿ ಸೇರಿದೆವು. ದಿವ್ಯ ಬಲಿಯ ಅರ್ಪಿಸಲು ಒಮ್ಮನದಿ ಸೇರಿದೆವು. ಪರಮ ಪೂಜ್ಯ ಸನ್ನಿಧಿಗೆ, ಪರಮ ಪೂಜ್ಯ ಸನ್ನಿಧಿಗೆ ನಮೋ ನಮೋ ಪಿತನೇ, ನಮೋ ನಮೋ ಸುತನೇ, ನಮೋ ನಮೋ ಆತ್ಮನೇ. ತ್ರೈಕ
ದೇವಗೆ ನಮಃ. ನಮೋ ನಮೋ ಪಿತರೇ, ನಮೋ ನಮೋ ಸುತನೇ, ನಮೋ ನಮೋ ಆತ್ಮನೇ, ತ್ರೈಕ ದೇವಗೆ ನಮಃ. ನಿಮ್ಮ ನಾಮವು ಮಧುರ ಮಾನಸ, ನಿಮ್ಮ ಸ್ಪರ್ಶವು ಅಮರ ಸಂತೋಷ, ನಿಮ್ಮ ಪ್ರೀತಿಯ ಸುಮವು ಹರಡಲು ನೀಡು ಚೈತನ್ಯ ನನ್ನ ಒಡಲಿಗೆ. ನೀನೆದುರು ಶರಣಾಗಿ ನಿಲ್ಲುವೆ, ನೀವೇ ನನ್ನ ಜೀವ, ನಿಮ್ಮೆದುರು ಶರಣಾಗಿ ನಿಲ್ಲುವೆ, ನೀವೇ ನನ್ನ ಜೀವ. ನಮೋ ನಮೋ ಪಿತನೇ, ನಮೋ ನಮೋ ಸುತನೇ, ನಮೋ ನಮೋ ಆತ್ಮನೇ, ತ್ರೈಕ ದೇವಗೆ ನಮಃ. ನಮೋ ನಮೋ ಪಿತನೇ, ನಮೋ ನಮೋ ಸುತನೇ, ನಮೋ ನಮೋ ಆತ್ಮನೇ, ತ್ರೈಕ ದೇವಗೆ ನಮಃ. ನಿಮ್ಮ ಗುಣಗಾನ ಸ್ಮರಿಸಿದೆ ಆಂತರ್ಯ, ನಿಮ್ಮ ನೆನೆಯುತ್ತ ಮಾಡುವೆ ಸುಕಾರ್ಯ. ನಿಮ್ಮ ಸ್ವರ್ಗದೆ ದೂರವಿರುವೆ, ನಿಮ್ಮ ಮಾರ್ಗವ ತೋರು ಎನಗೆ. ಕರುಣಾಳು ದೇವರೇ ಹರಸಿರಿ, ಕೈ ಮುಗಿದು ಬೇಡುವೆನು. ಕರುಣಾಳು ದೇವರೇ ಹರಸಿರಿ, ಕೈ ಮುಗಿದು ಬೇಡುವೆನು. ನಮೋ ನಮೋ ಪಿತನೇ, ನಮೋ ನಮೋ ಸುತನೇ, ನಮೋ ನಮೋ ಆತ್ಮನೇ, ತ್ರೈಕ ದೇವಗೆ ನಮಃ. ನಮೋ ನಮೋ ಪಿತನೇ, ನಮೋ ನಮೋ ಸುತನೇ, ನಮೋ ನಮೋ ಆತ್ಮನೇ, ತ್ರೈಕ ದೇವಗೆ ನಮಃ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರರೇ, ಗುರುಗಳೇ, ಕನ್ಯಾಸಿರವರೇ, ಸಹೋದರ ಡೀಕನ್ ನವೀನ್ ಲೋಬೋ ಹಾಗೂ ಅವರ ಕುಟುಂಬದವರೇ, ನಾವು ಇಂದು ಈ ದೇವಾಲಯದಲ್ಲಿ ಇನ್ಫೆಂಟ್ ಜೀಸಸ್ ದೇವಾಲಯದಲ್ಲಿ ಬಾಲ ಯೇಸುವಿನ ದೇವಾಲಯದಲ್ಲಿ ಸೇರಿದ್ದೇವೆ. ಒಂದು ಅತಿ ಶ್ರೇಷ್ಠ ಆರಾಧನಾ ವಿಧಿಗೆ ಆರ್ಡಿನೇಷನ್ ಆಫ್ ನವೀನ್ ಲೋಬೋ ಗುರುಗಳ ದೀಕ್ಷೆ ನವೀನ್ ಲೋಬರವರಿಗೆ. ಪ್ರಿಯರೇ, ನಾವು ಪಾಸ್ಕಾ ಕಾಲದಲ್ಲಿ ಇದ್ದೇವೆ. ಪಾಸ್ಕಾ ಕಾಲದ 8 ದಿನಗಳಲ್ಲಿ ಆಕ್ಟಿವ್. ಪಾಸ್ಕಾ ಕಾಲದ ಸಂತೋಷದಲ್ಲಿ ನಾವು ಇರುವಾಗ ನಿಮಗೆಲ್ಲರಿಗೂ ಪುನರುತ್ಥಾನವಾದ ಪ್ರಭುವಿನ ಶುಭಾಶಯಗಳನ್ನು ನಾನು ಕೋರುತ್ತೇನೆ.
ಪುನರುತ್ಥಾನರಾದ ಪ್ರಭು ಯೇಸು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಅವರ ಪ್ರೀತಿಯಲ್ಲಿ ಶಾಂತಿಯಲ್ಲಿ ಕಾಪಾಡಲಿ ಹಾಗೂ ಪುನರುತ್ಥಾನದ ಭರವಸೆಯಲ್ಲಿ ಜೀವಿಸಲು ನಮಗೆ ಪವಿತ್ರಾತ್ಮರ ಶಕ್ತಿಯನ್ನು ನೀಡಲೆಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ, ನವೀನ್ ಲೋಬರ್ ಅವರ ಗುರು ದೀಕ್ಷೆಯಲ್ಲಿ ಈ ವಿಧಿಯಲ್ಲಿ ನಾವು ಪಾಲುಗೊಳ್ಳುತ್ತೇವೆ. ಕಡೆಯ ಗುರುವಾರದಂದು ಪ್ರಭು ಯೇಸು ಅವರ ಶಿಷ್ಯರನ್ನು ತಮ್ಮ ಆ ಯಾಜಕತ್ವದಲ್ಲಿ ಪಾಲುಗೊಳ್ಳಲು ಅವರನ್ನು ಕರೆದರು. ನಾನು ಇವತ್ತು ಏನು ಮಾಡಿದ್ದೇನೆ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡಿರಿ ಎಂದು ಅವರನ್ನು ಆ ಗುರು ದೀಕ್ಷೆ ಕೊಟ್ಟು ಗುರುಗಳ ಪದವಿಗೆ ಏರಿಸಿದರು. ಅದೇ ಪದವಿಯಲ್ಲಿ ಇವತ್ತು ನವೀನ್ ಲೋಬರ್ ಅವರು ಪಾಲುಗೊಳ್ಳುತ್ತಾರೆ. ಅವರಿಗೋಸ್ಕರ ಪ್ರತ್ಯೇಕವಾಗಿ ನಾವು ಪ್ರಾರ್ಥಿಸೋಣ. ಅವರನ್ನು ಕರೆದ ದೇವರು ಇವತ್ತು ಅವರಿಗೆ ಗುರುದೀಕ್ಷೆಯನ್ನು ನೀಡುವಾಗ ಅವರು ತಮ್ಮ ಜೀವನದಲ್ಲಿ ದೇವರ ಸೇವೆ, ಪರರ ಸೇವೆ ಹಾಗೂ ಪ್ರಭು ಯೇಸುವಿನ ಸಾಮ್ರಾಜ್ಯವನ್ನು ಕಟ್ಟಲು ಅವರ ಶಕ್ತಿ ಅವರಿಗೆ ಇರಲೆಂದು ನಮ್ಮ ಪ್ರಾರ್ಥನೆಯಾಗಲಿ. ಪ್ರಿಯರೇ, ಈಗ ಈ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ನೆನಪಿಗೆ ತರೋಣ, ಅದನ್ನು ಒಪ್ಪಿಕೊಳ್ಳೋಣ, ದೇವರೊಡನೆ ಕ್ಷಮೆಯನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸೋದರ ಸೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ಜಯ ತೋರೆ, ಪ್ರಭುವೇ ಜಯ ತೋರೆ, ಪ್ರಭುವೇ ಜಯ ತೋರೆ, ಪ್ರಭುವೇ ಜಯ ತೋರೆ. ಕ್ರಿಸ್ತರೇ ಜಯ ತೋರೆ, ಕ್ರಿಸ್ತರೇ ಜಯ ತೋರೆ, ಕ್ರಿಸ್ತರೇ ದಯ ತೋರೆ, ಕ್ರಿಸ್ತರೇ ದಯ ತೋರೆ. ಪ್ರಭುವೇ ದಯ ತೋರೆ, ಪ್ರಭುವೇ ದಯ ತೋರೆ, ಪ್ರಭುವೇ ದಯ ತೋರೆ, ಪ್ರಭುವೇ ದಯ ತೋರೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ.
ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತರೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯ ತೋರಿ ನಮಗೆ ದಯ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್ ಆಮೆನ್ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ನಿಮ್ಮ ಪ್ರಜೆಯನ್ನು ಆಳಲು ಯಾಜಕರ ಸೇವೆಯನ್ನು ಬಳಸುತ್ತೀರಿ. ನಿಮ್ಮ ದಯೆಯಿಂದ ಯಾಜಕ ವರ್ಗಕ್ಕೆ ನೀವಿಂದು ಆರಿಸುತ್ತಿರುವ ಧರ್ಮಸಭೆಯ ಈ ಸೇವಾದರ್ಶಿ ನವೀನ್ ಲೋಬೋ ನಿಮ್ಮ ಚಿತ್ತಕ್ಕೆ ಅವಿರತ ವಿಧೇಯರಾಗುವಂತೆ ಅನುಗ್ರಹಿಸಿರಿ. ಹೀಗೆ ಈತನು ತನ್ನ ಸೇವೆ ಹಾಗೂ ಜೀವನದ ಮೂಲಕ ಕ್ರಿಸ್ತರಲ್ಲಿ ನಿಮಗೆ ಮಹಿಮೆಯನ್ನು ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಸ್ವಾಮಿ ಸರ್ವೇಶ್ವರ, ನಾನು ಮಾತು ಬಲ್ಲವನಲ್ಲ, ಇನ್ನೂ ತರುಣ ಎಂದು ಭಿನ್ನವಿಸಿದೆ. ಆಗ ಸರ್ವೇಶ್ವರ ನನಗೆ, ನಾನೊಬ್ಬ ತರುಣ ಎನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು.
ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇಬೇಕು. ಅವರಿಗೆ ಅಂಜಬೇಡ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುತ್ತೇನೆ. ಇದು ಸರ್ವೇಶ್ವರನಾದ ನನ್ನ ಮಾತು ಎಂದು ಹೇಳಿದರು. ಬಳಿಕ ಸ್ವಾಮಿ ಕೈಚಾಚಿ ನನ್ನ ಬಾಯನ್ನು ಮುಚ್ಚಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶುಭ ಸಂದೇಶವನ್ನು ಸ್ತುತಿ ಮಾಡಿ ಪ್ರಭುವಿಗೆ ಸಮಸ್ತ ರಾಷ್ಟ್ರಗಳೇ ಆತನನ್ನು ಹೊಗಳಿ ಹಾಡಿ ಸರ್ವ ಜನಾಂಗಗಳೇ ಸ್ತುತಿ ಮಾಡಿ ಪ್ರಭುವಿಗೆ ಸಮಸ್ತ ರಾಷ್ಟ್ರಗಳೇ ಆತನನ್ನು ಹೊಗಳಿ ಹಾಡಿ ಸರ್ವ ಜನಾಂಗಗಳೇ ಸಾರಿರಿ ಸಾರಿರಿ ವಿಶ್ವದ ಎಲ್ಲೆಡೆಗೂ ಬೋಧಿಸಿ ಬೋಧಿಸಿ ಶುಭ ಸಂದೇಶವನ್ನು ನನ್ನ ಮೇಲೆ ಆತನಿಗೆ ಪ್ರೀತಿಯು ಅಚಲ ಆತನ ಸತ್ಯ ಪರತೆ ಇರುವುದು ಚಿರಕಾಲ ನನ್ನ ಮೇಲೆ ಆತನಿಗೆ ಪ್ರೀತಿಯು ಅಚಲ ಆತನ ಸತ್ಯ ಪರತೆ ಇರುವುದು ಚಿರಕಾಲ ಸಾರಿರಿ ಸಾರಿರಿ ವಿಶ್ವದ ಎಲ್ಲೆಡೆಗೂ ಬೋಧಿಸಿ ಬೋಧಿಸಿ ಶುಭ ಸಂದೇಶವನ್ನು ಸಾರಿರಿ ಸಾರಿರಿ ವಿಶ್ವದ ಎಲ್ಲೆಡೆಗೂ ಬೋಧಿಸಿ ಬೋಧಿಸಿ ಶುಭ ಸಂದೇಶವನ್ನು ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರಭುವಿನ ಸೇವೆಯ ನಿಮಿತ್ತ ಸೆರೆಯಾಳಾಗಿರುವ ನಾನು ನಿಮ್ಮಲ್ಲಿ ಭಿನ್ನಯಿಸುವುದು ಏನೆಂದರೆ, ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳ್ವೆ ನಡೆಸಿರಿ. ಯಾವಾಗಲೂ ದಯಾಳತೆ, ವಿನಯಶೀಲತೆ ಹಾಗೂ ಶಾಂತಿ ಸಮಾಧಾನವುಳ್ಳವರಾಗಿರಿ. ಪರಸ್ಪರ ಪ್ರೀತಿಯಿಂದಲೂ ಸಹನೆಯಿಂದಲೂ ವರ್ತಿಸಿರಿ. ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಆಸಕ್ತರಾಗಿರಿ. ಅದು ನಿಮ್ಮನ್ನು ಸಮಾಧಾನದಲ್ಲಿ ಬಂಧಿಸುವುದು. ನೀವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು, ಒಬ್ಬರೇ ಪವಿತ್ರಾತ್ಮರನ್ನು ಪಡೆದವರು, ಒಂದೇ ನಿರೀಕ್ಷೆಗಾಗಿ ಕರೆ ಹೊಂದಿದವರು. ನಮ್ಮೆಲ್ಲರಿಗೂ ಪ್ರಭು ಒಬ್ಬರೇ, ವಿಶ್ವಾಸವೂ ಒಂದೇ, ದೀಕ್ಷಾಸ್ಥಾನವೂ ಒಂದೇ, ದೇವರು ಒಬ್ಬರೇ, ಸರ್ವರ ತಂದೆಯೂ ಅವರೇ, ಸರ್ವಶ್ರೇಷ್ಠರೂ ಅವರೇ, ಸರ್ವರ ಮೂಲಕ ಕಾರ್ಯನಿರ್ವಹಿಸುವವರು
ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವವರು ಅವರೇ. ಆದರೂ ನಮ್ಮಲ್ಲಿ ಪ್ರತಿಯೊಬ್ಬನು ಕ್ರೈಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾನೆ. ಈ ವ್ಯಕ್ತಿ ನರಮಾನವರಿಗೆ ವರದಾನಗಳನ್ನಿತ್ತರು. ಕೆಲವರನ್ನು ಪ್ರೇಷಿತರನ್ನಾಗಿಯೋ, ಕೆಲವರನ್ನು ಸಭಾಪಾಲಕರನ್ನಾಗಿಯೋ ಮತ್ತು ಬೋಧಕರನ್ನಾಗಿಯೋ ನೇಮಿಸಿದರು. ದೇವ ಜನರನ್ನು ಪರಿಣಿತರನ್ನಾಗಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದು ಮತ್ತು ಯೇಸು ಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತು ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಳನ್ನು ಬಾಳುವ ಪ್ರೀತಿಯ ಸಂದೇಶವ ಸಾರುವ ನಮ್ಮಂತೆ ಪರರನ್ನು ಪ್ರೀತಿಸುವ ಕ್ರಿಸ್ತರ ಪ್ರೀತಿಯ ಅರಿಯುವ ಪ್ರೀತಿಯ ಬಾಳನ್ನು ಬಾಳುವ ಪ್ರೀತಿಯ ಸಂದೇಶವ ಸಾರುವ ನಮ್ಮಂತೆ ಪರರನ್ನು ಪ್ರೀತಿಸುವ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ನೋಡಿ, ಯೋನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದರು. ಯೇಸು ಎರಡನೇ ಬಾರಿ, ಯೋನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು. ಯೇಸು ಅವನಿಗೆ, ನನ್ನ ಕುರುಗಳನ್ನು ಕಾಯಿ ಎಂದರು. ಮೂರನೇ ಬಾರಿಯೂ ಯೇಸು, ಯೋನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಮೂರನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭು, ನಿಮಗೆ ಎಲ್ಲವೂ ತಿಳಿದೇ ಇದೆ,
ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಯಾಜಕ ಪ್ರತಿನಿಧಿಯೊಬ್ಬರು ಅಭ್ಯರ್ಥಿಯನ್ನು ಮುಂದೆ ಬನ್ನಿ ಎಂದಾಗ ಯಾಜಕ ದೀಕ್ಷೆ ಪಡೆಯುವ ಅಭ್ಯರ್ಥಿ ಎದ್ದು ನಿಂತು ಸಂತೋಷದಿಂದ ಬರುತ್ತೇನೆ ಎನ್ನುತ್ತಾ ಧರ್ಮಾಧ್ಯಕ್ಷರಿಗೆ ತಲೆಬಾಗಿ ನಮಸ್ಕರಿಸಿ ತನ್ನ ಇಂಗಿತವನ್ನು, ಒಪ್ಪಿಗೆಯನ್ನು, ಸಂತೋಷವನ್ನು ಬಹಿರಂಗಪಡಿಸುತ್ತಾರೆ. ನಿನ್ನ ವಚನದಂತೆ ನನಗಾಗಲಿ ಎಂದ ಪದಗಳು ಇತಿಹಾಸವನ್ನೇ ಬದಲಾಯಿಸಿದಂತಹ ಶಬ್ದಗಳು. ಈಗ ನಮ್ಮ ಸೇವಾದರ್ಶಿ ಹೇಳಲು ಹೊರಟಿರುವ ನಾನು ಸಂತೋಷದಿಂದ ಬರುತ್ತೇನೆ ಎನ್ನುವ ಪದಗಳು ಅವರ ಮನದಾಳದ ಇಂಗಿತವನ್ನು, ಸ್ವಪ್ರೇರಿತ ಆಯ್ಕೆಯನ್ನು, ದೇವರ ಚಿತ್ತಕ್ಕೆ ಬದ್ಧನಾಗುವ ಉತ್ಸಾಹವನ್ನು ತೋರುತ್ತದೆ. ಈಗ ಈ ಅಭ್ಯರ್ಥಿಯನ್ನು ಕರ್ನಾಟಕ ಗೋವಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಗಳಾದ ವಂದನೀಯ ಜಾರ್ಜ್ ಸಂತಮಾಯರ್ ಧರ್ಮಾಧ್ಯಕ್ಷರ ಮುಂದೆ ಯಾಜಕ ದೀಕ್ಷೆಗಾಗಿ ಸಾದರಪಡಿಸುತ್ತಾರೆ. ನಂತರ ಅಭ್ಯರ್ಥಿಯನ್ನು ಕರೆದು ಯಾಜಕ ಪ್ರತಿನಿಧಿಯು ಇವರಿಗೆ ಯಾಜಕ ದೀಕ್ಷೆಯನ್ನು ನೀಡಬೇಕೆಂದು ಧರ್ಮಾಧ್ಯಕ್ಷರನ್ನು ವಿನಂತಿಸುತ್ತಾರೆ. ಧರ್ಮಾಧ್ಯಕ್ಷರು ಈ ಅಭ್ಯರ್ಥಿಯ ಅರ್ಹತೆ ಪ್ರಶ್ನಿಸಿ ಸಮ್ಮತಿ ಸೂಚಿಸಿದಾಗ ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎನ್ನೋಣ. ಯಾಜಕಾಭಿಷೇಕವನ್ನು ಪಡೆಯಲಿರುವವರು ಮುಂದೆ ಬರಲಿ. ಸಹೋದರ ನವೀನ್ ಲೋಬೋ. ಪೂಜ್ಯ ತಂದೆಯೇ, ನಮ್ಮ ಈ ಸಹೋದರರನ್ನು ಯಾಜಕ ಪದವಿಗೆ ಏರಿಸುವಂತೆ ಪವಿತ್ರ ಸಭೆಯು ನಿಮ್ಮನ್ನು ವಿನಂತಿಸುತ್ತದೆ. ಇವರು ಈ ಪದವಿಗೆ ಯೋಗ್ಯರು ಎಂದು ನಿನಗೆ ತಿಳಿದಿದೆಯೇ? ಕ್ರೈಸ್ತ ಜನರಲ್ಲಿ ನಾವು ಮಾಡಿದ ವಿಚಾರಣೆಯಿಂದಲೂ ಇವರ ತರಬೇತಿಗೆ ಸಂಬಂಧಪಟ್ಟವರಿಂದ ನಾವು ಪಡೆದ ಹೇಳಿಕೆಯಿಂದಲೂ ಇವರು ಈ ಪದವಿಗೆ ಯೋಗ್ಯರಾಗಿರೋರೆಂದು ದೃಢವಾಗಿ ಹೇಳುತ್ತೇನೆ. ನಮ್ಮ ದೇವರು ರಕ್ಷಕರೂ ಆದ ಯೇಸು ಕ್ರಿಸ್ತರ ಸಹಾಯದಲ್ಲಿ ನಂಬಿಕೆ ಇಟ್ಟು ಈ ನಮ್ಮ ಸಹೋದರ ನವೀನ್ ಲೋಬೋ ಇವನನ್ನು ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತೇವೆ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆಧುನಿಕತೆಯ ಉತ್ತುಂಗತೆ, ಮುಕ್ತ ಚಿಂತನೆ, ಪರಾಮರ್ಶೆಗೆ ಒಳಗಾಗದ ಅಲ್ಪಜ್ಞಾನ ಇಂದು ಧರ್ಮ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಸಂಘರ್ಷವನ್ನು ಒಡ್ಡುತ್ತಿವೆ. ಒಬ್ಬ ಧರ್ಮಗುರುವಾದಾಗ ಜನರ ನಿರೀಕ್ಷೆಯನ್ನು ಮುಟ್ಟಲು, ಅದರ ಜೊತೆಗೆ ಕ್ರಿಸ್ತನ ಆದರ್ಶ ಬದುಕಿಗೆ ಬದ್ಧವಾಗಿರಲು ಆತನ ಕರ್ತವ್ಯ ಮತ್ತು ಹೊಣೆಗಾರಿಕೆ ಎಂಥದ್ದು ಎಂಬುದನ್ನು ಈ ಭಾಗದಲ್ಲಿ ಧರ್ಮಾಧ್ಯಕ್ಷರು ವಿವರಿಸುತ್ತಾರೆ. ಪ್ರಿಯ ಸಹೋದರ ಸಹೋದರರೇ, ಸೇವಾದರ್ಶಿ ನವೀನ್ ಲೋಬೋ ರವರೇ, ಸಂತೋಷದಿಂದ ಇವತ್ತಿನ ಯಾಜಕ ದೀಕ್ಷೆಯ ಆರಾಧನಾ ವಿಧಿಯಲ್ಲಿ ಪಾಲುಗೊಳ್ಳಲು ನಾವೆಲ್ಲರೂ ಇಲ್ಲಿದ್ದೇವೆ. ನಾವೆಲ್ಲರೂ ನಂಬುತ್ತೇವೆ, ಪ್ರಭು ಯೇಸು ನಮ್ಮ ಶ್ರೇಷ್ಠ ಯಾಜಕರು, ಇಟರ್ನಲ್ ಪ್ರೀಸ್ಟ್. ಇವರು ನಾವು ಈ ತಪಸ್ಸು ಕಾಲದಲ್ಲಿ ಧ್ಯಾನಿಸಿದೆವು. ನಾವು ಪವಿತ್ರ ವಾರದಲ್ಲಿ ಧ್ಯಾನಿಸಿದೆವು. ಪ್ರತ್ಯೇಕವಾಗಿ ಆ ಗುರುವಾರ
ಕಡೆ ಭೋಜನದ ಗುರುವಾರ ಹಾಗೂ ಶುಭ ಶುಕ್ರವಾರ ನಾವು ಧ್ಯಾನಿಸಿದೆವು. ಈ ನಮ್ಮ ಶ್ರೇಷ್ಠ ಯಾಜಕರು ನಮಗೋಸ್ಕರ ತಮ್ಮ ಜೀವನವನ್ನೇ ಬಲಿಯಾಗಿ ಅರ್ಪಿಸಿದರು. The Lord sacrificed himself for our sake. He offered his life as a sacrifice. ಪ್ರಿಯರೇ, ಹೌದು, ಇದನ್ನು ನಾವು ಧ್ಯಾನಿಸಿದೆವು. ಆ ಕಡೆಯ ಭೋಜನದ ಸಮಯ ಪ್ರಭು ಯೇಸು ತನ್ನ ಕೈಯಲ್ಲಿ ಆ ರೊಟ್ಟಿ ರಕ್ತ ರಸವನ್ನು ಹಿಡಿದು ಸ್ವೀಕರಿಸಿ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇದು ನನ್ನ ಶರೀರ, ಇದು ನನ್ನ ರಕ್ತ, ಇದನ್ನು ಭುಜಿಸಿರಿ, ಇದನ್ನು ಕುಡಿಯಿರಿ ಎಂದು ಹೇಳಿ ಅವರಿಗೆ ಅರ್ಪಿಸಿದರು. ಏನು ಅವರು ಆ ಶುಭ ಶುಕ್ರವಾರದಂದು ಆ ಶಿಲುಬೆಯ ಮೇಲೆ ತನ್ನ ಜೀವನದ ಆ ಸಾಕ್ರಿಫೈಸ್ ಅರ್ಪಣೆ ಮಾಡಲಿಕ್ಕೆ ಇದೆಯೋ ಅದನ್ನೇ ಅವರು ಮೊದಲನೆಯ ದಿನ ಆ ಪಾಸೋವರ್ ಹಬ್ಬದಂದು ಅವರು ಮಾಡಿದರು. ಇಷ್ಟು ಮಾತ್ರವಲ್ಲ, ಅವರು ಇದು ನನ್ನ ಸವಿ ನೆನಪಿಗಾಗಿ ಮಾಡಿರಿ ಎಂದು ಅವರು ಹೇಳಿದರು. ಆ ನನ್ನ ಸವಿ ನೆನಪಿಗಾಗಿ ಮಾಡಿರಿ ಎಂದ ಅರ್ಥ ಏನು? ಮೊದಲು ಅವರಿಗೆ, ಆ ಶಿಷ್ಯರಿಗೆ ಮಾಡಿರಿ ಎಂದು ನನ್ನ ಸವಿ ನೆನಪಿಗೆಂದು ಹೇಳುವಾಗ ಅವರಿಗೆ ಅಧಿಕಾರವನ್ನು ಅವರು ಕೊಟ್ಟರು. ಅಂದರೆ he ordained them as priests. ಅವರನ್ನು ಆ ದೀಕ್ಷೆ ಕೊಟ್ಟು ಆ ಕೆಲಸಕ್ಕೆ ಆರೈಸಿದರು. He chose them. ಎರಡನೇದಾಗಿ, ನನ್ನ ಸವಿ ನೆನಪಿಗಾಗಿ ಮಾಡಿರಿ. ನಾನು ನನ್ನ ಜೀವನದ ಈ ಸಾಕ್ರಿಫೈಸ್ ಅರ್ಪಣೆಯನ್ನು ಮಾಡಿದ್ದೇನೆ, ನೀವು ಸಹ ನಿಮ್ಮ ಜೀವನದ ಸಮರ್ಪಣೆಯನ್ನು ನೀವು ಮಾಡಲಿಕ್ಕೆ ಇದೆ ಎಂದು ಅವರು ಅವರಿಗೆ ಹೇಳಿದರು. ಪ್ರಿಯ ಸಹೋದರ ಸಹೋದರರೇ, ಇದು ನಮ್ಮ ನೆನಪಿನಲ್ಲಿ ಇದೆ. ಒಂದು ವಾರದ ಹಿಂದೆಯೇ ಈ ಘಟನೆಗಳನ್ನು ನಾವು ಆರಾಧಿಸಿ ಧ್ಯಾನಿಸಿ ಇದರಲ್ಲಿ ನಾವೆಲ್ಲರೂ ಪಾಲುಗೊಂಡೆವು. ಏನು ನಾವು ಪಾಲುಗೊಂಡೆವೋ ಆ ದಿವಸದಲ್ಲಿ, ಇವತ್ತು ಅದೇ ಸಮರ್ಪಣೆಯಲ್ಲಿ ನಾವು ನವೀನಿಗೆ ಧರ್ಮ ದೀಕ್ಷೆ, ಗುರು ದೀಕ್ಷೆಯನ್ನು ಕೊಡುವಾಗ ನಾವು ನೆನಪಿಗೆ ತರುತ್ತೇವೆ. ಪ್ರಿಯರೇ, ಇವತ್ತಿನ ಮೊದಲನೇ ವಾಚನದಲ್ಲಿ ಜೆರೆಮೀಯ ಪ್ರವಾದಿ ದೇವರು ಅವನಿಗೆ ಏನು ಹೇಳಿದರು? ಅವರಿಗೆ ಹೇಳಿದ್ದು ನಾವು ನಿಜವಾಗಿಯೂ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಾವು ನಂಬಬೇಕು. ಅವರು ಹೇಳಿದರು, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾನು ನಿನ್ನನ್ನು ತಿಳಿದಿದ್ದೇನು, ನೀನು ರೂಪಿಸುವ ಮೊದಲೇ ನಾನು ತಿಳಿದಿದ್ದೇನು. ಯಾರಿಗೆ ತಿಳಿದಿದೆ? ದೇವರಿಗೆ ಒಬ್ಬರಿಗೆ ಮಾತ್ರ. ತಂದೆ ತಾಯಿಗಳಿಗೂ ಸಹ ಅದು ತಿಳಿಯುವುದಿಲ್ಲ, ಯಾವ ಡಾಕ್ಟರಿಗೂ ಸಹ ತಿಳಿಯುವುದಿಲ್ಲ. ಆದರೆ ನಮ್ಮನ್ನು ಸೃಷ್ಟಿಸಿದ ಆ ದೇವರಿಗೆ ಮಾತ್ರ ಇದು ತಿಳಿಯುವುದು. ಇದೇ ದೇವರು ಆ ಯೆರೆಮೀಯ ಪ್ರವಾದಿಗೆ ಹೇಳುತ್ತಾರೆ. ಅಷ್ಟು ಮಾತ್ರವಲ್ಲ, ಅವರು ಹೇಳುತ್ತಾರೆ, ನಿನ್ನ ತಾಯ ಉದರದಲ್ಲಿ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಾಪಿಸಿದ್ದೆ.
ನಾವು ಏನು ಆಗುವೆವು, ನಮ್ಮ ಜೀವನ ಏನು ಆಗುವುದು? ಹೌದು, ದೇವರಿಗೆ ಇದು ತಿಳಿದಿದೆ. ಅದಕ್ಕಾಗಿ ನಾವು ಅರಿತುಕೊಳ್ಳಬೇಕು, ದೇವರು ಎಲ್ಲ ಜ್ಞಾನವಂತರು. ಹಿ ನೋಸ್ ಎವ್ರಿಥಿಂಗ್. ಇದನ್ನು ನಾವು ಮನಸ್ಸಿನಲ್ಲಿ ಇಡಬೇಕು. ಅವರು ಪುನಃ ಹೇಳುತ್ತಾರೆ ಆ ಯೆರೆಮೀಯಸ್ ಪ್ರವಾದಿಗೆ, ನಾನು ನಿನ್ನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ನಾವು ಏನಾಗುತ್ತೇವೆ ನಮ್ಮ ಜೀವನದಲ್ಲಿ? ನಾವು ಗುರುಗಳಾಗುತ್ತೇವೋ, ಮದುವೆ ಆಗುತ್ತೇವೋ, ಯಾವ ಕನ್ಯಾಸ್ತ್ರೀಯರಾಗುತ್ತೇವೋ ಆ ದೇವರಿಗೆ ತಿಳಿದಿದೆ. ನಮಗೆ ಒಂದು ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯದಿಂದ ನಾವು ಎಲ್ಲ ನಮ್ಮ ಕೆಲಸವನ್ನು, ನಮ್ಮ ಪ್ರೊಫೆಷನನ್ನು, ನಮ್ಮ ವೊಕೇಶನನ್ನು ನಾವು ಆರೈಸುವುದು. ಅದಕ್ಕಾಗಿ ನಾವು ಅವರು ನೇಮಿಸುವಾಗ ದೇವರು ಕೊಟ್ಟ ಆ ಕರೆಗೆ ಕೊಡುವುದು ನಮ್ಮ ಕರ್ತವ್ಯ, ಹಾಗೂ ಅದರ ಪ್ರಕಾರ ಜೀವಿಸುವುದು ನಮ್ಮ ಕರ್ತವ್ಯ. ನವೀನ್ ಲೋಬರವರು ದೇವರ ಕರೆಗೆ ಹೋಗೊಟ್ಟು ತರಬೇತಿಯನ್ನು ಹೊಂದಿ ಕೆಲವು ವರ್ಷಗಳ ಇವತ್ತು ದೇವರ ಮುಂದೆ, ನಮ್ಮೆಲ್ಲರ ಮುಂದೆ ಆ ಗುರು ದೀಕ್ಷೆಯನ್ನು ಸ್ವೀಕರಿಸಲು ಅವರ ಸಭೆಯ ಅಧಿಕಾರಿಗಳು ಅವರು ಯೋಗ್ಯರು ಎಂದು ಅವರಿಗೆ ಅನಿಸಿದ ನಂತರ ಅವರನ್ನು ಗುರು ದೀಕ್ಷೆಗೆ ಇಲ್ಲಿ ಹಾಜರು ಮಾಡಿದ್ದಾರೆ. ಖಂಡಿತವಾಗಿಯೂ ನಾವು ನಮ್ಮ ಶುಭಾಶಯಗಳನ್ನು ಈ ನಮ್ಮ ಸೇವಾದರ್ಶಿ ನವೀನಿಗೆ ನಾವು ಹೇಳುವುದು ನಮ್ಮ ಕರ್ತವ್ಯ. ದೇವರ ಕರೆಗೆ ಹೋಗೊಟ್ಟು ತರಬೇತಿ ಹೊಂದಿ ದೇವರ ಸೇವೆ ಮಾಡಲು ಅವರು ಮುಂದೆ ಬಂದಿದ್ದಾರೆ. ಪ್ರಿಯರೇ, ಇವತ್ತಿನ ಆ 2ನೆಯ ವಾಚನದಲ್ಲಿ ನಾವು ಕೇಳಿದೆವು, ಸಂತ ಪೌಲರು ಎಫೆಸೀಯರಿಗೆ ಬರೆದ ಪತ್ರದಲ್ಲಿ ಅವರು ಹೇಳುತ್ತಾರೆ, ನೀನು ದೇವರಿಂದ ಕರೆಯಲ್ಪಟ್ಟರಾದ ಕಾರಣ ಆ ಕರೆಗೆ ಯೋಗ್ಯರಾಗಿ ಜೀವಿಸಬೇಕು. ಆ ಕರೆಗೆ ಯೋಗ್ಯರಾಗಿ ಜೀವಿಸಬೇಕು. ಇದೊಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ನನ್ನ ಜೀವನದಲ್ಲಿ ನಾನು ಏನು ಮಾಡಬಹುದು, ಆದರೆ ದೇವರ ಕೆಲಸವನ್ನು ನಾನು ಸ್ವೀಕರಿಸಿದ ನಂತರ, ದೇವರ ಸಾಮ್ರಾಜ್ಯವನ್ನು ಕಟ್ಟಲು ನಾನು ಸ್ವೀಕರಿಸಿದ ನಂತರ, ಮುಂದೆ ಬಂದ ನಂತರ ನಾನು ಆ ದೇವರ ಕೆಲಸವನ್ನು ಮಾಡಬೇಕು. ಹಗಲು ರಾತ್ರಿ 24 ಗಂಟೆ ನನ್ನ ಜೀವನದಲ್ಲಿ ಒಬ್ಬ ಗುರು 24 ಗಂಟೆ ಅವನು ಗುರು ಆಗುತ್ತಾನೆ. ಅದಕ್ಕಾಗಿ ಸಂತ ಪೌಲರು ಹೇಳುತ್ತಾರೆ, ಯೋಗ್ಯರಾಗಿ ನೀವು ಜೀವಿಸಬೇಕು. ಒಬ್ಬ ಕ್ರೈಸ್ತ, ಜ್ಞಾನಸ್ಥಾನ ಸ್ವೀಕರಿಸಿದ ಒಬ್ಬ ಕ್ರೈಸ್ತ ಆ ಕ್ರೈಸ್ತನಾಗಿ ಜೀವಿಸಬೇಕು. ಧರ್ಮಸಭೆಗೆ ವಿಧೇಯನಾಗಿ ಜೀವಿಸಬೇಕು. ಧರ್ಮಸಭೆಯ ಆಜ್ಞೆಗಳನ್ನು ಅದರ ಪ್ರಕಾರ ಜೀವಿಸಬೇಕು. ಇಲ್ಲದಿದ್ದರೆ ನಾನು ಒಬ್ಬ ಕ್ರೈಸ್ತ ಎಂದು ಹೇಳಿ ಹೆಸರು ಮಾತ್ರವಲ್ಲ, ನನ್ನ ಜೀವನ ಅದರ ಪ್ರಕಾರ ಆಗಬೇಕು. ಅದೇ ಪ್ರಕಾರ ಒಬ್ಬ ಯಾಜಕ ಆ ಯಾಜಕತ್ವವನ್ನು ಸ್ವೀಕರಿಸಿದ ನಂತರ ಆ ಪ್ರಭುವಿನ ಹೆಜ್ಜೆಯಲ್ಲಿ ಅವನು ನಡೆಯಬೇಕು. ಅದಕ್ಕಾಗಿಯೇ ಪ್ರಭುವಿನ ಯಾಜಕತ್ವದಲ್ಲಿ ನವೀನ್ ಪಾಲ್ಗೊಳ್ಳುವಾಗ ನಾವು ಏನು ಹೇಳ್ತೇವೆ? ಅವನೊಬ್ಬ ಆಲ್ತ ಕ್ರಿಸ್ತುಸ್, ಮತ್ತೊಬ್ಬ ಕ್ರೈಸ್ತ, ಮತ್ತೊಬ್ಬ ಕ್ರಿಸ್ತ ಎಂದು ನಾವು ಹೇಳುತ್ತೇವೆ. ಇದೊಂದು ದೊಡ್ಡ ಜವಾಬ್ದಾರಿ. ಜನರ ಮುಂದೆ, ಧರ್ಮಸಭೆಯ ಮುಂದೆ, ಸಮಾಜದ ಮುಂದೆ
ನಿಂತು ಸೇವೆ ಸಲ್ಲಿಸುವಾಗ ಅವನು ನವೀನ್ ಅಲ್ಲ, ನವೀನ್ ಪ್ರಭುವಿನ ಹೆಸರಿನಲ್ಲಿ. ಅದಕ್ಕಾಗಿ ಇಂಥ ದೊಡ್ಡ ಜವಾಬ್ದಾರಿ ಒಬ್ಬ ಗುರುವಿನದ್ದು. ಇದು ಮನಸ್ಸಿನಲ್ಲಿಟ್ಟು ನಾವೆಲ್ಲರೂ ಸೇವೆ ಸಲ್ಲಿಸಬೇಕು ನಿಸ್ವಾರ್ಥದಿಂದ. ದೇವರ ಒಂದೇ ಒಂದು ಕೆಲಸವನ್ನು ಮಾಡಲು, ಆ ಶುಭ ಸಂದೇಶವನ್ನು ಸಾರಲು, ಹಾಗೂ ಅವರ ಪ್ರೀತಿ, ಶಾಂತಿ, ಸಮಾಧಾನದ ಆ ಸೇವೆಯನ್ನು ಮಾಡಲು. ಇವತ್ತಿನ ಅಂತರ್ಗೀತೆಯಲ್ಲಿ ನಾವು ಏನು ಕೇಳಿದೆವು, ಅದು ಆ ಗೀತೆಯನ್ನು ಹಾಡುವಾಗ, ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ, ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ. ಪುನರುತ್ಥಾನವಾದ ಪ್ರಭು ಯೇಸು ಸ್ವರ್ಗಕ್ಕೆ ಹೋಗುವ ಮೊದಲು ಇದೇ ಆಜ್ಞೆಯನ್ನು ತಮ್ಮ ಶಿಷ್ಯರಿಗೆ ಅವರು ಕೊಟ್ಟರು. ನೀವೆಲ್ಲರೂ ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ, ಜ್ಞಾನಸ್ನಾನವನ್ನು ನೀಡಿರಿ, ಭಕ್ತರನ್ನು ಧರ್ಮಸಭೆಯ ಸದಸ್ಯರನ್ನಾಗಿ ಮಾಡಿರಿ. ಪ್ರಿಯ ಸಹೋದರ ಸಹೋದರರೇ, ಅದಕ್ಕಾಗಿಯೇ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಪ್ರಭು ಯೇಸು 3 ಸಲ ಪೇತ್ರನೊಡನೆ ಪ್ರಶ್ನೆ ಕೇಳುತ್ತಾರೆ. ಪೇತ್ರ, ನನ್ನನ್ನು ನೀನು ಪ್ರೀತಿಸುತ್ತೀಯಾ? ಯಾಕೆ 3 ಸಲ? ಯಾರು ನಮ್ಮೊಡನೆ 3 ಸಲ ಕೇಳಿದರೆ ನಮಗೆ ಬೇಜಾರಾಗ್ತದೆ. ಆದರೆ ಪ್ರಭು ಹೌದು, ಅವರೊಡನೆ 3 ಸಲ ಕೇಳಿದರು. ಯಾಕೆಂದರೆ 3 ಸಲ ಆ ಪೇತ್ರ ಅವರನ್ನು ನಿರಾಕರಿಸಿದ್ದ. ಅವನು ಯಾರು ಎಂದು ನನಗೆ ತಿಳಿಯದು, ಯಾರ ವಿಷಯ ನೀವು ಮಾತನಾಡುತ್ತೀರಿ ನನಗೆ ತಿಳಿಯದು, ಅವರನ್ನು ನಾನು ನೋಡಲೇ ಇಲ್ಲ. ಅದು ಸತ್ಯ ಇರಲಿಲ್ಲ. 3 ವರ್ಷ ಅವರೊಡನೆ ಇದ್ದ ಪ್ರಭು ಯೇಸು ಅವರನ್ನು ಆರೈಸಿದ್ದರು. ಆದರೆ ಬಿಕಾಸ್ ಆಫ್ ಹಿಸ್ ವೀಕ್ನೆಸ್, ಮತ್ತೊಂದು ಕಡೆ ಬಿಕಾಸ್ ಆಫ್ ಹಿಸ್ ಲವ್ ಟುವರ್ಡ್ಸ್ ಜೀಸಸ್ ಟು ಬಿ ವಿತ್ ಹಿಮ್, ಹೌದು ನಾನು ಹೇಳಬೇಕು, ಅವರು ನಿರಾಕರಿಸಿದ, ತಿಳಿದಿಲ್ಲ ಅಂತಲೇ. ಅದಕ್ಕಾಗಿಯೇ ಪ್ರಭು ಯೇಸು ಪುನಃ ಕೇಳುತ್ತಾರೆ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಅಂತ. ಹೌದು ಪ್ರಭು, 3 ಸಲ ಅವನು ಹೇಳ್ತಾನೆ, ಹೌದು ಪ್ರಭು, ನೀನು ತಿಳಿದಿದ್ದಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಪ್ರಭು ಯೇಸು ಅವನಿಗೆ ಏನು ಹೇಳಿದರು? ಏನು ಹೇಳಿದರು? ನನ್ನ ಮಂದೆಯನ್ನು ಮೇಯಿಸು, ನನ್ನ ಮಂದೆಯನ್ನು ಕಾಯಿಸು. ಪ್ರಿಯರೇ, ಇದಾಗಿದೆ ಪ್ರಭು ಯೇಸು ಪೇತ್ರನಿಗೆ ಮತ್ತು ನಮಗೆಲ್ಲರಿಗೂ ಕೊಟ್ಟ ಕೆಲಸ. ಮಂದೆಯನ್ನು ಕಾಯುವುದು, ಮಂದೆಯನ್ನು ಮೇಯಿಸುವುದು. ಹೇಗೆ ಹೇಗೆ ಒಂದು ದನ, ಒಂದು ಕುರಿ ಕಾಯುವುದು, ಮೇಯಿಸುವುದು ಏನಿದೆ ನಮಗೆಲ್ಲರಿಗೂ ಅರ್ಥ ಆಗುತ್ತದೆ. ಎಲ್ಲರಿಗೂ ಮನೆಗಳಲ್ಲಿ ನಾವು ಇದೆ ಪ್ರಾಣಿಗಳು, ಅವರನ್ನು ನಾವು ಮೇಯಿಸಬೇಕು, ಅವರನ್ನು ಕಾಯಿಸಬೇಕು, ಎಲ್ಲ ದುಷ್ಟ ವೈರಿಗಳಿಂದ. ಇದೇ ಹೋಲಿಕೆ ಪ್ರಭು ಯೇಸು ನಮ್ಮ ಎದುರಿಡುತ್ತಾರೆ. ನಾವು ಕ್ರೈಸ್ತ ಬಾಂಧವರನ್ನು ಎಲ್ಲರನ್ನು ನಾವು ಕಾಯಲಿಕ್ಕೆ ಇದೆ, ನಾವು ಮೇಯಿಸಲಿಕ್ಕೆ ಇದೆ ಆ ಪ್ರಭುವಿನ ಶುಭ ಸಂದೇಶದಿಂದ. We should be prepared to lay down our life for the sake of Christ and for the sake of our people and the sake of our faith. ಇದನ್ನು ಮಾಡುವಾಗ ನಾವು ನಮ್ಮ ಜೀವವನ್ನೇ ಮುಡಿಪಾಗಿಡಲು ನಾವು ಸಿದ್ಧರಾಗಬೇಕು. ನವೀನ್, ಇದನ್ನು ನೀನು ಇವತ್ತು ನೆನಪಿನಲ್ಲಿಡು. ಒಬ್ಬ ಯಾಜಕನ ಕೆಲಸವಾಗಿದೆ ಮೊತ್ತ ಮೊದಲು ಪ್ರಭುವಿಗೆ ಸಾಕ್ಷಿ ನೀಡುವುದು, ಅವರ ಶುಭ ಸಂದೇಶಕ್ಕೆ ಸಾಕ್ಷಿ ನೀಡುವುದು, ಶುಭ ಸಂದೇಶವನ್ನು ಸಾರಿ
ಎರಡನೇದಾಗಿ ಸಂಸ್ಕಾರಗಳನ್ನು ಜನರಿಗೆ ನೀಡಿ, ಮೂರನೇದಾಗಿ ಬಲಿ ಅರ್ಪಣೆಯನ್ನು ಅರ್ಪಿಸಿ, ಹಾಗೂ ಈ ಬಲಿ ಅರ್ಪಣೆಯನ್ನು ಅರ್ಪಿಸುವಾಗ ನಿನ್ನ ಜೀವನದೇ ಬಲಿ ಅರ್ಪಣೆ ಅರ್ಪಿಸಿ ಜೀವನವನ್ನೇ ನೀವು ಜನರಿಗೋಸ್ಕರ ಮುಡಿಪಾಗಿಡಲು. ಖಂಡಿತವಾಗಿಯೂ ನಿನ್ನ ತರಬೇತಿಯ ಸಮಯ ಇದನ್ನೆಲ್ಲ ನೀನು ತಿಳಿದುಕೊಂಡಿದ್ದಿ. ಇದನ್ನು ನಾನು ಇವತ್ತು ಹೇಳುವುದು, ಪುನಃ ನಿನ್ನ ನೆನಪಿಗೆ ತರುವುದು. ಖಂಡಿತವಾಗಿಯೂ ನಿನ್ನನ್ನು ಕರೆದ ದೇವರು ಖಂಡಿತವಾಗಿ ಪವಿತ್ರಾತ್ಮರ ಶಕ್ತಿಯನ್ನು ನಿನಗೆ ನೀಡುವರೆಂದು ನಮ್ಮೆಲ್ಲರ ನಂಬಿಕೆ. ನಾವೆಲ್ಲರೂ ಇಲ್ಲಿ ಸೇರಿದವರು, ಗುರುಗಳು, ನಿನ್ನ ಮನೆಯವರು, ಕುಟುಂಬದವರು, ಕನ್ಯಾಶ್ರೀಯವರು ನಿನಗೆ ಶುಭ ಸಂದೇಶವನ್ನು ಕೋರುವಾಗ ನಾವು ನಿನಗೋಸ್ಕರ ಪ್ರಾರ್ಥಿಸುತ್ತೇವೆ. ನವೀನ ತಾಯಿ ತಂದೆಯವರೇ, ಕುಟುಂಬದವರೇ, ನಿಮಗೆ ಧನ್ಯವಾದಗಳು ಧರ್ಮ ಸಭೆಯ ಪರವಾಗಿ ನಾನು ಅರ್ಪಿಸುತ್ತೇನೆ. ನಿಮ್ಮ ಮಗ, ನಿಮ್ಮ ಕುಟುಂಬದವರನ್ನು ನೀವು ಧರ್ಮಸಭೆಯ ಸೇವೆಗಾಗಿ ಕಾರ್ಮೆಲೈಟ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲು ನೀವು ಒಪ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಪ್ರಭು ಯೇಸು ನಮಗೆ ಹೇಳಿದ್ದಾರೆ, ಪ್ರಾರ್ಥಿಸಿರಿ, to send the laborers in the vineyard of the Lord. ಕೆಲಸಗಾರರನ್ನು ಕಳಿಸಲು, ಅವರ ಸೇವೆಯನ್ನು ಮಾಡಲು. ಹೌದು, ನಾವೆಲ್ಲರೂ ಧರ್ಮಸಭೆಯಲ್ಲಿ ಗುರುಗಳನ್ನು, ಕನ್ಯಾಶ್ರೀಯರನ್ನು ಸೇವೆ ಮಾಡಲು ನಮ್ಮ ಮಕ್ಕಳನ್ನು ಕಳಿಸಬೇಕು. ಯಾಕೆಂದರೆ ಧರ್ಮಸಭೆಯಲ್ಲಿ ಪ್ರಭು ಯೇಸು ಕೊಟ್ಟ ಕೆಲಸ ಮುಂದುವರಿಸುತ್ತಾ ಹೋಗಲಿಕ್ಕೆ ಇದೆ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುವಾಗ ನಾವು ಪ್ರಾರ್ಥಿಸೋಣ. ನವೀನಿಗೋಸ್ಕರ ಮತ್ತು ಎಲ್ಲ ಗುರುಗಳಿಗೋಸ್ಕರ ನಾವೆಲ್ಲರೂ ಪ್ರಭು ಯೇಸು ನಮಗೆ ಕೊಟ್ಟ ಕೆಲಸವನ್ನು ನಾವು ಒಳ್ಳೆಯ ಮನಸ್ಸಿನಿಂದ ನಿಸ್ವಾರ್ಥದಿಂದ ಮಾಡಿ ಪ್ರಭುವಿಗೂ ಹಾಗೂ ಧರ್ಮಸಭೆಗೂ ಸಂತೋಷವನ್ನು ತರಲು ಹಾಗೂ ವಿಜಯರಾಗಿ ನಡೆಯಲು. ಆಮೆನ್. ಕ್ರೈಸ್ತ ನಾಯಕತ್ವ ಪದವಿಯದ್ದಾದರೂ ಅದು ಅಧಿಕಾರದ್ದಲ್ಲ, ಬದಲಿಗೆ ಅದು ಸೇವೆಯದ್ದು. ಜನರ ಕಾಳಜಿ, ಶುಭ ಸಂದೇಶ ಪ್ರಚಾರ, ಸಂಸ್ಕಾರಗಳ ಆಚರಣೆ, ವೈಯಕ್ತಿಕ ಪ್ರಾರ್ಥನಾ ಜೀವನ ಮತ್ತು ಸ್ವ ಅರ್ಪಣೆ ಈ ಸೇವೆಯ ಅವಿಭಾಜ್ಯ ಅಂಗ. ಈ ಅಂಶಗಳನ್ನೊಳಗೊಂಡ ಧರ್ಮಾಧ್ಯಕ್ಷರ 4 ಪ್ರಶ್ನೆಗಳಿಗೆ ಅಭ್ಯರ್ಥಿಯು ಸಮ್ಮತಿಯನ್ನು ನೀಡಲಿರುವರು. ಪ್ರಿಯ ಸಹೋದರನೇ, ನೀನು ಯಾಜಕ ದೀಕ್ಷೆಯನ್ನು ಪಡೆಯುವ ಮುನ್ನ ಈ ಪದವಿಯನ್ನು ಸ್ವೀಕರಿಸುವ ನಿನ್ನ ನಿಜ ಉದ್ದೇಶವನ್ನು ಸರ್ವರ ಮುಂದೆ ಪ್ರಕಟಿಸಿ ನುಡಿಯಲಿಕ್ಕೆ ಇದೆ. ಪವಿತ್ರಾತ್ಮರ ಸಹಾಯದಿಂದ ಧರ್ಮಾಧ್ಯಕ್ಷರ ಪ್ರಾಮಾಣಿಕ ಸಹಕಾರಿಗಳಂತೆ ಗುರುಪಟ್ಟದ ಅಂತಸ್ತಿನಲ್ಲೇ ಸ್ಥಿರವಾಗಿದ್ದು ಕರ್ತರ ಮಂದೆಯನ್ನು ನಿಷ್ಠೆಯಿಂದ ಪಾಲಿಸಲು ನೀನು ನಿರ್ಧರಿಸಿದ್ದೀಯಾ? ದೇವರ ಮಹಿಮೆಗಾಗಿಯೂ ಕ್ರೈಸ್ತ ಜನತೆಯ ಪವಿತ್ರತೆಗಾಗಿಯೂ ಧರ್ಮಸಭೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಸಂಸ್ಕಾರಗಳನ್ನು ಪ್ರಾಮಾಣಿಕತೆಯಿಂದ ಭಕ್ತಿಯಿಂದಲೂ ಆಚರಿಸಲು ನೀನು ನಿರ್ಧರಿಸಿದ್ದೀಯಾ? ದೈವ ವಾಕ್ಯದ ಸೇವೆಯನ್ನು ಯೋಗ್ಯವಾಗಿಯೂ ವಿವೇಕದಿಂದಲೂ ಮಾಡುತ್ತಾ ಸುಸಂದೇಶವನ್ನು ಬೋಧಿಸಿ ಕಥೋಲಿಕ ಧರ್ಮ ತತ್ವಗಳನ್ನು ಪ್ರಚರಿಸಲು ನೀನು ನಿರ್ಧರಿಸಿದ್ದೀಯಾ?
ನಮಗಾಗಿ ಪರಮಪಿತನಿಗೆ ತಮ್ಮನ್ನೇ ಶ್ರೇಷ್ಠ ಬಲಿಯಾಗಿ ಅರ್ಪಿಸಿದ ಪ್ರಥಮ ಯಾಜಕರಾದ ಕ್ರಿಸ್ತರೊಡನೆ ದಿನೇ ದಿನೇ ಅಧಿಕವಾಗಿ ಐಕ್ಯ ಹೊಂದಿ ಮಾನವರ ರಕ್ಷಣೆಗಾಗಿ ನಿನ್ನ ಇಡೀ ಜೀವನವನ್ನೇ ದೇವರ ಸೇವೆಗೆ ಮುಡಿಪಾಗಿಡಲು ನೀನು ನಿರ್ಧರಿಸಿದ್ದೀಯಾ? ಒಂದಾಗಿ ಕೆಲಸ ಮಾಡಲು, ಒಂದೇ ಗುರಿ ಸಾಧಿಸಲು ಪ್ರೀತಿಯ ಪರಿಸರದಲ್ಲಿ ಪರಸ್ಪರ ಗೌರವ, ವಿಧೇಯತೆ ಅತ್ಯಗತ್ಯ. ವಿಧೇಯತೆ ಯಾಜಕನಿಗೆ ಸ್ವಾತಂತ್ರ್ಯವನ್ನು, ಸ್ಪಷ್ಟತೆಯನ್ನು ಕೊಡುತ್ತದೆ. ವಿಧೇಯತೆಯ ಮೂಲಕ ಅಭ್ಯರ್ಥಿಯು ತನ್ನ ಸ್ವ-ಇಚ್ಛೆಯನ್ನು ದೇವರ ಚಿತ್ತಕ್ಕಾಗಿ ಸಮರ್ಪಿಸುತ್ತಾರೆ. ಈ ಗೌರವವನ್ನೊಳಗೊಂಡ ವಿಧೇಯತೆಯನ್ನು ಸೂಚಿಸಲು ಯಾಜಕ ಅಭ್ಯರ್ಥಿ ಈ ತಮ್ಮ ಕರಗಳನ್ನು ಧರ್ಮಾಧ್ಯಕ್ಷರ ಕರಗಳಲ್ಲಿಟ್ಟು ವಚನವನ್ನು ನೀಡುತ್ತಾರೆ. ನವೀನ್, ನೀನು ಸೇವೆ ಸಲ್ಲಿಸಲಿಕ್ಕಿರುವ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಿಗೆ ಮತ್ತು ನಿನ್ನ ಸಂಸ್ಥೆಯ ಅಧಿಕಾರಿಗಳಿಗೆ ಸನ್ಮಾನ ಹಾಗೂ ವಿಧೇಯತೆಯನ್ನು ತೋರಿಸುವೆಂದು ವಚನವನ್ನು ಈವುತ್ತೀಯಾ? ಹೌದು, ವಚನವೀಯುತ್ತೇನೆ. ನಿನ್ನಲ್ಲಿ ಈ ಸತ್ಕಾರ್ಯವನ್ನು ಎಸಗಿದ ದೇವರು ಅದನ್ನು ಪೂರ್ತಿಗೊಳಿಸಲಿ. ಯಾಜಕರ ಜೀವನ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಮಣ್ಣಿನ ಮಡಕೆಯಲ್ಲಿ ಹೊತ್ತಂತೆ. ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದು. ಯಾಜಕ ಜೀವನದಲ್ಲಿ ತೃಪ್ತಿ, ಸಂಘರ್ಷಗಳಲ್ಲಿ ಸಹನೆ, ಸಮಸ್ಯೆಗಳಲ್ಲಿ ಸಾಂತ್ವನವನ್ನು ನೀಡುವುದು ದೇವರೊಬ್ಬರಿಂದಲೇ ಸಾಧ್ಯ. ಇಂತಹ ಒಂದು ಜೀವನಕ್ಕೆ ನಮ್ಮ ಸಹೋದರ ಮುಂದಾಗುತ್ತಿರುವ ಈ ಸುಸಮಯದಲ್ಲಿ ಸಕಲ ಸಂತರ ಸಹಾಯ ಇವರಿಗೆ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಸಕಲ ಸಂತರ ಸಹಾಯ ಬೇಡಲು ಯಾಜಕ ಅಭ್ಯರ್ಥಿಯು ದೇವರ ಮುಂದೆ ಸಾಷ್ಟಾಂಗ ಬೆರಗುತ್ತಾರೆ. ನಾವು ಸಹ ಇವರ ಪರವಾಗಿ ಸಕಲ ಸಂತರಲ್ಲಿ ಮನವಿ ಮಾಡೋಣ. ಇದು ಪಾಸ್ಕ ಕಾಲವಾದ್ದರಿಂದ ನಾವೆಲ್ಲರೂ ನಿಂತುಕೊಂಡೇ ಸಂತರ ಮನವಿ ಮಾಲೆಯಲ್ಲಿ ಭಾಗವಹಿಸೋಣ. ಅತಿ ಪ್ರಿಯ ಸಹೋದರರೇ, ಯಾಜಕ ಪದವಿಗೆ ಚುನಾಯಿತರಾದ ತಮ್ಮ ಈ ಸೇವಕನ ಮೇಲೆ ಸ್ವರ್ಗೀಯ ವರದಾನಗಳನ್ನು ಹೇರಳವಾಗಿ ಸುರಿಸಬೇಕೆಂದು ಸರ್ವಶಕ್ತ ಪಿತ ದೇವರನ್ನು ಪ್ರಾರ್ಥಿಸೋಣ. प्रभु दय तोरी, प्रभु दय तोरी, क्रिस्तरे दय तोरी, क्रिस्तरे दय तोरी, प्रभु दय तोरी, ಪರಿಶುದ್ಧ ಮರಿಯ ದೇವಾ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಿಕಾಯೇಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ರಫಾಯೇಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ದೇವದೂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಸ್ಥಾನಿಕ ಅರುಳಪ್ಪರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರುಗಳಾದ ರಾಯಪ್ಪ ಚಿನ್ನಪ್ಪರೇ, ನಮಗಾಗಿ ಪ್ರಾರ್ಥಿಸಿರಿ.
ಸಂತ ಅಂದ್ರೆಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯ ಮಗ್ದಲೇನಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕಿರೀಟಪ್ಪನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲಾವೆನ್ಸಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಇಗ್ನೇಸಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಗ್ನೇಸಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತರುಗಳಾದ ಪೆರ್ಪೆತುವ ಪೆಲಿಸಿತಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಗ್ರೆಗೋರಿಯರಸರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಥನಾಸಿಯರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಬೇಸಿಲರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಾರ್ಟಿನ್ನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಶಿವದಪ್ಪರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತರುಗಳಾದ ಫ್ರಾನ್ಸಿಸರೇ ಡೊಮಿನಿಕರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಫ್ರಾನ್ಸಿಸ್ ಸವೇರಿಯರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ವಿಯನಿಯರುಳಪ್ಪರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ವಿಲದ ತೆರೆಸಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕರತೀನಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಚಾರ ಕುರ್ಯಕೋಸುರವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಲ್ಫೋನ್ಸ್ ನಮ್ಮವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಎಫ್ರೆಸಿಯರವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ದ್ವಿತೀಯ ಜಾನ್ ಫೌಲರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆವಾಸರವರೇ ನಮಗಾಗಿ ಪ್ರಾರ್ಥಿಸಿರಿ. ಕೋಲ್ಕತ್ತಾದ ಸಂತ ತೆರೆಸಮ್ಮವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯ ತೆರೆಸಮ್ಮವರೇ ನಮಗಾಗಿ ಪ್ರಾರ್ಥಿಸಿರಿ. ಶಿಲುಬೆಯ ಸಂತ ಯೋವನರೇ ನಮಗಾಗಿ ಪ್ರಾರ್ಥಿಸಿರಿ. ಪರಮತಿತ್ವದ ಸಂತ ಎಲಿಜಬೆತ್ ಅಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ಕಿರಿಯ ಪುಷ್ಪ ಸಂತ ತೆರೆಸಮ್ಮವರೇ ನಮ
ನಮಗಾಗಿ ಪ್ರಾರ್ಥಿಸಿರಿ. ಸಂತಾಯಿನ ಸ್ನೇಹಿತರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಸಕಲ ಸಂತ ಸ್ತ್ರೀ ಪುರುಷರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಭು ನಮ್ಮ ಮೇಲೆ ಮರುಕ ತೋರಿರಿ, ನಮ್ಮನ್ನು ರಕ್ಷಿಸಿರಿ ಪ್ರಭು. ಸಕಲ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು. ಸಕಲ ಪಾಪದಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು. ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಪವಿತ್ರ ಮನುಷ್ಯವಾತರದ ರಹಸ್ಯದ ಮೂಲಕ ನಮ್ಮನ್ನು ರಕ್ಷಿಸಿರಿ ಪ್ರಭು. ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿರಿ ಪ್ರಭು. ಪವಿತ್ರಾತ್ಮರ ಆಗಮನ ಮೂಲಕ ನಮ್ಮನ್ನು ರಕ್ಷಿಸಿರಿ ಪ್ರಭು. ಪಾಪಿಗಳಾಗಿರುವ ನಾವು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಿಮ್ಮ ಧರ್ಮಸಭೆಯನ್ನು ಆಳಿ ಸುರಕ್ಷಿತವಾಗಿರಬೇಕೆಂದು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಮ್ಮ ಜಗದ್ಗುರುವನ್ನು ಮತ್ತು ಎಲ್ಲ ಗುರುಗಳನ್ನು ನಮ್ಮ ಪ್ರಾರ್ಥನೆ ಆಲಿಸಿರಿ. ಪವಿತ್ರ ಧರ್ಮದಲ್ಲಿ ಪ್ರಾಮಾಣಿಕವಾಗಿಸಬೇಕೆಂದು ನಮ್ಮ ಪ್ರಾರ್ಥನೆ ಆಲಿಸಿರಿ. ಸರ್ವ ಜನಾಂಗಕ್ಕೆ ಶಾಂತಿಯನ್ನು ಐಕ್ಯಮತೆಯನ್ನು ದಯಪಾಲಿಸಬೇಕೆಂದು ನಮ್ಮ ಪ್ರಾರ್ಥನೆ ಆಲಿಸಿರಿ. ನಿಮ್ಮ ಪವಿತ್ರ ಸೇವೆಯಲ್ಲಿ ನಮ್ಮನ್ನು ದೃಢಪಡಿಸಿ ಸುರಕ್ಷಿತವಾಗಿರಬೇಕೆಂದು ನಮ್ಮ ಪ್ರಾರ್ಥನೆ ಆಲಿಸಿರಿ. ಈ ಚುನಾಯಿತರನ್ನು ಆಶೀರ್ವದಿಸಬೇಕೆಂದು ನಮ್ಮ ಪ್ರಾರ್ಥನೆ ಆಲಿಸಿರಿ. ಈ ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಬೇಕೆಂದು ನಮ್ಮ ಪ್ರಾರ್ಥನೆ ಆಲಿಸಿರಿ. ಈ ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಿ ನಿಮ್ಮ ಸೇವೆಗೆ ಪ್ರತ್ಯಾಗಿಸಬೇಕೆಂದು ನಮ್ಮ ಪ್ರಾರ್ಥನೆ ಆಲಿಸಿರಿ. ಜೀವಿತ ದೇವರ ಕುಮಾರರಾದ ಯೇಸು ಕ್ರಿಸ್ತರೇ, ನಮ್ಮ ಪ್ರಾರ್ಥನೆ ಆಲಿಸಿರಿ. ಕ್ರಿಸ್ತರೇ, ನಮ್ಮ ಪ್ರಾರ್ಥನೆ ಆಲಿಸಿರಿ. ಕ್ರಿಸ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರ್ತರಾದ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಿಮ್ಮ ಸೇವಕನ ಮೇಲೆ ಪವಿತ್ರ ಆತ್ಮರ ಆಶೀರ್ವಾದವನ್ನು, ಯಾಜಕ ಪದವಿಗೆ ಬೇಕಾದ ಶಕ್ತಿಯನ್ನು ಸುರಿಸಿರಿ. ದೇವಾರಾಧನೆಗೆ ಮೀಸಲಾದ ಪರಿಶುದ್ಧ ಅಂತಸ್ತಿಗೆ ಇವನನ್ನು ನಿಮ್ಮ ಸನ್ಮುಖದಲ್ಲಿ ಪ್ರತಿಷ್ಠಿಸುತ್ತೇವೆ. ನಿಮ್ಮ ಅನಂತ ಔದಾರ್ಯದಿಂದ ನಮ್ಮ ವಿಜ್ಞಾಪನೆಯನ್ನು ಕರ್ತ ಕ್ರಿಸ್ತರ ಮುಖಾಂತರ ಅಂಗೀಕರಿಸಿರಿ.
ಯಾಜಕರ ಜೀವನ ಪವಿತ್ರಾತ್ಮರ ನಿಗೂಢವಾದ ಮತ್ತು ಜೀವ ನೀಡುವ ಶಕ್ತಿಯಲ್ಲಿ ಅಡಕವಾಗಿದೆ. ಈಗ ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸುವ ಸಮಯ. ಕರಗಳನ್ನು ತಲೆಯ ಮೇಲಿರಿಸಿ ಪ್ರಾರ್ಥಿಸುವುದು ಧರ್ಮಸಭೆಯ ಆದಿಯಿಂದಲೂ ಪ್ರಚಲಿತವಿರುವ ಸಂಕೇತ. ಈ ಸಂಕೇತದ ಮೂಲಕ ನಮ್ಮ ಅಭ್ಯರ್ಥಿಯು ಪ್ರಭುವಿನ ಶಾಶ್ವತ ಸಾಧನವಾಗಿ ಮಾರ್ಪಾಡಾಗುತ್ತಾರೆ. ಪವಿತ್ರಾತ್ಮರ ವರಗಳಿಗೆ ಪ್ರೇಷಿತರ ಕರಗಳು ಸಾಧನವಾದಂತೆ ಈಗ ಧರ್ಮಾಧ್ಯಕ್ಷರು ಮತ್ತು ಇತರ ಗುರುಗಳು ತಮ್ಮ ಕರಗಳನ್ನು ಅಭ್ಯರ್ಥಿಯ ತಲೆಯ ಮೇಲಿಟ್ಟು ಮೌನವಾಗಿ ಪವಿತ್ರಾತ್ಮರ ವರದಾನಕ್ಕಾಗಿ ಬೇಡುತ್ತಾರೆ. ಭಕ್ತರಾದ ನಾವೆಲ್ಲರೂ ಪವಿತ್ರಾತ್ಮರ ಆಗಮನಕ್ಕಾಗಿ, ಅವರ ಸಪ್ತವರಗಳ ಸುರಿಮಳೆಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸರಿಸು ನೀಯನ್ನ. ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ಸಂಸರಿಸು ನೀಯನ್ನ. ನೋವಿನ ಕ್ಷಣಗಳಲ್ಲೂ ಸಮತೋಲನ ಕಾಪಾಡಲು, ನೊಂದವರ ಮನರೋಧನವಾಗಿರಲು, ನೋವನ್ನು ನಗುತ್ತಲೇ ಸಹಿಸಿ ಬಾಳಲು ಅಭಿಷೇಕಿಸು ಎನ್ನ ಅಂಬ್ಯಂಗಿಸು. ಮನಸ್ಸಿನ ನೋವಿನ ಭಾರವ ಇಳಿಸಲು ಸೇವಕನ ನಿನ್ನ ಉರಿದುಂಬಿಸು. ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸರಿಸು ನೀಯನ್ನ. ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ.
ತೋರ ಸೇವಕನ ನಿನ್ನ ಉರಿದುಂಬಿಸು ಪವಿತ್ರ ಆತ್ಮರೇ ಇಳಿದು ಬಾರಿವನೇ ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ ಪವಿತ್ರ ಆತ್ಮರೇ ಇಳಿದು ಬಾರಿವನೇ ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ ಸಮತೋಲನ ಕಾಪಾಡಲು ನೊಂದವರ ನೋವು ಪುನರೋಧನವಾಗಿರಲು ನೋವನ್ನು ನಗುತ್ತಲೇ ಸಹಿಸಿ ಬಾಳ ಅಭಿಷೇಕಿಸು ಎನ್ನ ಅಂಬಿಸು ಮನಸ್ಸಿನ ನೋವಿನ ಭಾರವ ಇಳಿಸ ಸೇವಕನ ನಿನ್ನ ಉರಿದುಂಬಿಸು ಪವಿತ್ರ ಆತ್ಮರೇ ಇಳಿದು ಬಾದೇವನೇ ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ ಪವಿತ್ರ ಆತ್ಮರೇ ಇಳಿದು ಬಾದೇವನೇ ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ ಪವಿತ್ರ ಆತ್ಮರೇ ಇಳಿದು ಬಾದೇವನೇ ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ. ಪ್ರಭು ಯೇಸು ತಮ್ಮ ಶಿಷ್ಯರನ್ನು ತನ್ನೊಂದಿಗಿರಲು ಹಾಗೂ ತನ್ನಿಂದ ಕಳುಹಿಸಲ್ಪಡಲು ಕರೆದರು. ಕರೆದ ಆ ಶಿಷ್ಯರನ್ನು ತನ್ನ ಸ್ನೇಹಿತರೆಂದು ಸ್ವೀಕರಿಸಿ ಅವರನ್ನು ಸಂಸ್ಕರಿಸಿದರು. ತಾವು ಪಿತದೇವರಲ್ಲಿ ಒಂದಾಗಿರುವಂತೆ ತನ್ನ ಶಿಷ್ಯರು ಒಂದಾಗಿರಬೇಕೆಂದು ಬಯಸಿ ಅವರನ್ನು ದೇವರಿಗೆ ಸಮರ್ಪಿಸಿಕೊಟ್ಟರು. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ ಎಂದು ಪಿತನಲ್ಲಿ ಪ್ರಾರ್ಥಿಸಿದರು. ಪವಿತ್ರಾತ್ಮರ ವರದಾನದಿಂದ ಈ ಅಭ್ಯರ್ಥಿ ಯಾಜಕನಾಗಲು ಸಿದ್ಧರಾಗಿದ್ದಾರೆ. ಯಾಜಕ ದೀಕ್ಷೆಯ ಪ್ರಮುಖ ಪ್ರಾರ್ಥನೆಯನ್ನು ಧರ್ಮಾಧ್ಯಕ್ಷರು ಈಗ ಪ್ರಾರ್ಥಿಸಲಿದ್ದಾರೆ. ಈ ಪ್ರಾರ್ಥನೆಯಿಂದಾಗಿ ಅಭ್ಯರ್ಥಿಯು ಯಾಜಕ ವರ್ಗಕ್ಕೆ ಸೇರುತ್ತಾರೆ. ಯಾಜಕ ದೀಕ್ಷೆಯ ಈ ಪ್ರಮುಖ ಪ್ರಾರ್ಥನೆಯ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರಿ ಅವರಿಗಾಗಿ ಪ್ರಾರ್ಥಿಸೋಣ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವ ಘನತೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ಕಾರಣಕರ್ತರೇ, ನಮಗೆ ನೆರವಾಗಿರಿ. ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆಯ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ಹಾಗೂ ಉಪಯಾಜಕ ವರ್ಗಗಳು ಬೆಳೆದು ಬಂದಿವೆ. ಜನರ ಪಾಲನೆಗೈಯಲು ನೀವು ಮಹಾಯಾಜಕರನ್ನು ನೇಮಿಸಿದಿರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಿನಲ್ಲಿಯೂ ಸಹಕಾರಿಗಳನ್ನಾಗಿ ಆಯ್ಕೆ ಮಾಡಿದಿರಿ. ಹೀಗೆ ಮರಳುಗಾಡಿನಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೆಸರ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದಿರಿ.
ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಸೆಸರಿಗೆ ಸಾಧ್ಯವಾಯಿತು. ಹಾಗೆಯೇ ಆರೋನನು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು, ದಿವ್ಯ ಸಂಸ್ಕಾರಗಳನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದಿರಿ. ಕರ್ತರೇ, ಈ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕುಮಾರ ಯೇಸುಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಕಾರವನ್ನಿತ್ತು ಅವರ ಮುಖಾಂತರ ಇಡೀ ಲೋಕಕ್ಕೆ ಸುಸಂದೇಶವನ್ನು ಸಾರುವಂತೆ ಮಾಡಿದಿರಿ. ಆದುದರಿಂದ ಕರ್ತರೇ, ನಮ್ಮ ಬಲಹೀನತೆಯನ್ನು ವೀಕ್ಷಿಸಿ ನಮಗೆ ಇಂಥ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಶಕ್ತ ಪಿತನೇ, ನಿಮ್ಮ ಭಕ್ತನಾದ ಇವನಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾವನತೆಯನ್ನುವ ಪವಿತ್ರಾತ್ಮರನ್ನು ಇವನಿಗಿತ್ತು ಇವನ ಅಂತರಂಗಗಳನ್ನು ನೂತನಗೊಳಿಸಿರಿ. ನಿಮ್ಮ ವರಪ್ರಸಾದದಿಂದ ಇವನು ಪೌರೋಹಿತ ವರ್ಗದ ದ್ವಿತೀಯ ಅಂತಸ್ತನ್ನು ಪಡೆದು ತಮ್ಮ ನಡೆನುಡಿಗಳಲ್ಲಿ ಸದ್ಗುಣದ ಆದರ್ಶ ಜೀವಿಗಳಾಗಿ ಬಾಳಲಿ. ಇವನು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರಿಗಳಾಗಿರಲಿ. ಹೀಗೆ ಸುಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯಲ್ಲೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಗೂ ಜೀವಿಸಿ ಆಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಎಲ್ಲರೂ ಎದ್ದು ನಿಲ್ಲೋಣ. ನನ್ನ ನೊಗ ಹಗುರ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ ಎಂದ ಪ್ರಭುವಿನ ವಾಕ್ಯಕ್ಕೆ ಬದ್ಧರಾಗಿ ಈಗ ಸೇವಾದರ್ಶಿಯು ಪೂಜಾ ವಸ್ತ್ರಗಳನ್ನು ಪಡೆಯಲಿದ್ದಾರೆ. ಈ ಪೂಜಾ ವಸ್ತ್ರವನ್ನು ಯೇಸುವಿನ ನೊಗಕ್ಕೆ ಹೋಲಿಸಲಾಗುತ್ತದೆ. ಅದು ಹಗುರ ಮತ್ತು ಯೇಸುವಿನ ಹೊಸ ಸ್ವಭಾವ. ಈ ಸ್ವಭಾವ ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವ, ದೇವರೊಂದಿಗೆ ಸತ್ಸಂಬಂಧವುಳ್ಳ ಹಾಗೂ ನೈಜವಾದ ಪಾವನ ಸ್ವಭಾವ. ಈಗ ತಾನೇ ಯಾಜಕ ವರ್ಗಕ್ಕೆ ಸೇರಿದ ನವಯಾಜಕರಿಗೆ ಗುರುಗಳು ಪೂಜಾ ವಸ್ತ್ರಗಳನ್ನು ತೊಡಿಸುತ್ತಾರೆ. ಪೋಷಕರು ಅದನ್ನು ಗುರುಗಳಿಗೆ ವರ್ಗಾಯಿಸುವುದು. ಹೀಗೆ ನವಯಾಜಕರು ಯೇಸುವಿನಲ್ಲಿ ನವ ಸ್ವಭಾವವನ್ನು ಧರಿಸಲಿದ್ದಾರೆ. ಕರೆದಾತನ ಕರೆಗೆ ಹೋಗೊಟ್ಟ ಶಿಷ್ಯನ ಕರಗಳನ್ನು ಈಗ ಅಭ್ಯಂಗಿಸಲಾಗುತ್ತದೆ. ಒಬ್ಬ ಯಾಜಕನ ಕರಗಳು ಅತಿ ಪವಿತ್ರ ಮತ್ತು ಶ್ರೇಷ್ಠವಾದವುಗಳು. ಈಗಿರುವ ಸಾಧಾರಣ ಕರಗಳನ್ನು ಸಾಧನ ಕರಗಳನ್ನಾಗಿಸಲು, ದೈಹಿಕ ಕರಗಳನ್ನು ದೈವಿಕ ಕರಗಳನ್ನಾಗಿಸಲು, ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ಪರ್ಶಿಸಿ ಅರ್ಪಿಸಿ ಭಕ್ತರಿಗೆ ನೀಡಲು ಯಾಜಕನ ಕರಗಳನ್ನು ವಿಶೇಷ ಅಭ್ಯಂಗ ತೈಲವಾದ ಕ್ರಿಸ್ಮ ತೈಲದಿಂದ ಅಭ್ಯಂಗಿಸಲಾಗುತ್ತದೆ. ಈ ವಿಧಿಯಿಂದ ಆತನ ಕರಗಳು ಪವಿತ್ರ ಆತ್ಮರಿಂದ ಪಾವನಗೊಳ್ಳುತ್ತವೆ. ಪಿತಾ ದೇವರು ಪವಿತ್ರ ಆತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ
ಬಲಿಯ ಒಪ್ಪಿಸಲು ಕ್ರೈಸ್ತ ಸಭೆಯನ್ನು ಪವಿತ್ರೀಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ಬಲಿಪೂಜೆಯ ಸಮಯದಲ್ಲಿ ಬಲಿಪೀಠದ ಮೇಲೆ ಬಲಿಯನ್ನು ಅರ್ಪಿಸುವ ಯಾಜಕನ ಜೀವನದಲ್ಲಿ ಪರಮಪ್ರಸಾದವೇ ಆತನ ಜೀವಾಳ. ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದ ಕ್ರಿಸ್ತನ ನುಡಿಯನ್ನು ನೆರವೇರಿಸಲು ಮುಂದಾಗಿರುವ ನವಯಾಜಕರಿಗೆ ಬಲಿ ಅರ್ಪಣೆಗಾಗಿ ಬೇಕಾದ ರೊಟ್ಟಿ ರಸಗಳೊಂದಿಗೆ ಪೂಜಾ ಪಾತ್ರೆಯನ್ನು ಧರ್ಮಾಧ್ಯಕ್ಷರು ಈಗ ನೀಡುತ್ತಾರೆ. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂಥ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಕರ್ತರ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ಯಾಜಕ ಸಂಸ್ಕಾರ ವಿಧಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಉಪಯಾಜಕ ಈಗ ಯಾಜಕ ವರ್ಗದಲ್ಲಿ ಒಬ್ಬನಾಗಿದ್ದಾರೆ. ತಮ್ಮೊಡನೆ ಕಲಿತು ಬೆರೆತು ಒಂದೇ ಉದ್ದೇಶಕ್ಕಾಗಿ ದುಡಿಯಲು ಜನಪರ ಕಾಳಜಿ ಬೆಳೆಸಿಕೊಳ್ಳಲು ಬರಲಿರುವ ಈ ಯಾಜಕನಿಗೆ ಸ್ವಾಗತ ನೀಡಲು ಈತನನ್ನು ಅಪ್ಪಿಕೊಂಡು ಶಾಂತಿಯ ಮುತ್ತ ನೀಯುತ್ತಾ ತಮ್ಮ ಆನಂದ ಮತ್ತು ಅಭಿನಂದನೆಯನ್ನು ವ್ಯಕ್ತಪಡಿಸುತ್ತಾರೆ. ಬಲಿಪೀಠದ ಮೇಲಿರುವ ಯಾಜಕರು ಮಾತ್ರ ಈ ಸಮಯದಲ್ಲಿ ಅಭಿನಂದನೆಯನ್ನು ಕೋರುವುದು. ಪ್ರಭುವೇ ನಿನ್ನ ನುಡಿಗೆ ಮಿಡಿದ ನನ್ನ ಕರೆದೆ ಇಳಿಸು ಮನಸ್ಸು ದೂರ ನುರಿಯು ನಿನ್ನ ಕೈ ಹಿಡಿದೆ ನಡೆಸೆನ್ನನು. ಪ್ರಭುವೇ ನಿನ್ನ ನುಡಿಗೆ ಹಿಡಿದ
ನನ್ನ ಕರೆದೆ ಬೆಳೆಸು ಮನಸ್ಸು ದೂರ ಗುರಿಯು ನಿನ್ನ ಕೈಲಿವೆ ನಡೆಸನ್ನನು ಪ್ರಭುವೇ ನಿನ್ನ ನುಡಿಗೆ. ಈಗ ನವಯಾಜಕರು ಪ್ರಪ್ರಥಮ ಬಾರಿಗೆ ತನ್ನವರಿಂದ ಕಾಣಿಕೆಗಳನ್ನು ಸ್ವೀಕರಿಸಲಿರುವರು. ಕುಟುಂಬದಲ್ಲಿ ಬೆಳೆದು ತಾನೇ ಕಾಣಿಕೆಯಾಗಿ ಸಮರ್ಪಿಸಲ್ಪಟ್ಟಿರುವ ನವಗುರುಗಳು ತನ್ನವರಿಂದ ಕಾಣಿಕೆಯನ್ನು ಪಡೆದು ತನ್ನವರ ಪರವಾಗಿ ಸರ್ವಶಕ್ತ ದೇವರಿಗೆ ಅರ್ಪಿಸುತ್ತಾರೆ. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ತನ ನೀಡುವೆನು, ಎನ್ನ ಮನ ನೀಡುವೆನು, ಕನಕವನೆಲ್ಲ ನೀಡುವೆನು. ಗುರುವೇ ಎಲ್ಲದೆಲ್ಲವ ನಿನಗೆ ನೀಡುವೆನು. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ತನು ನೀಡುವೆನು, ಎನ್ನ ಮನ ನೀಡುವೆನು, ಕನಕವನೆಲ್ಲ ನೀಡುವೆನು. ಗುರುವೇ ನಿನ್ನದೆಲ್ಲವ ನಿನಗೆ ನೀಡುವೆನು. ಶಶಿಯ ಬದಲ ನೋಡಿ ನಲಿಯುವ ಚಕ್ರವಾಕ ಪಕ್ಷಿಯಂತೆ ನಾ ನಿನ್ನ ಒಳಗಿನಲ್ಲಿ ನೆಲೆಸಿಯ ಕವಲ ಬಳ್ಳಿಯಂತೆ ಇರುವೆನ. ನನ್ನ ಬೆವರ ದುಡಿಮೆಯ ಮನದ ತುಂಬ ಒಲಮೆಯ ನಾನು ತಂದ ರೊಟ್ಟಿಯ ದ್ರಾಕ್ಷಿ ರಸದ ಪಾತ್ರೆಯ ನಿನ್ನ ಕಾಯ ರಕ್ತವಾಗಿ ಮಾಡುವಿ. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ತನು ನೀಡುವೆನು, ಎನ್ನ ಮನ ನೀಡುವೆನು, ಕನಕವನೆಲ್ಲ ನೀಡುವೆನು. ಗುರುವೇ ನಿನ್ನದೆಲ್ಲವ ನಿನಗೆ ನೀಡುವೆನು. ಅರಿವ ತೊರೆಯ ಮೇಲೆ ಮೆರೆಯುವ ರವಿಯವನ್ನ ಬೆಳಕಿನಂತೆ ನಾ ಕಾರ್ಮೋಡದ ಹಿಂದೆ ನಗುತ್ತೀಯ. ಎಳೆಯ ಬಿಸಿಲ ಕಿರಣಂತೆ ನಾ ನಿನ್ನ ಕಾಂತಿಯಿಂದ ನಾ ಜ್ವಲಿಸಿ ಬೆಳಗಿ ನಿನಗಲು. ನಿನ್ನ ವಾಕ್ಯದಂತೆ ನಾ ಇಹದ ಬದುಕ ಬಾಳಲು ದೇವ ಕರುಣೆ ತೋರು ನಾನು ಬೇಡ್ವೆನು. ನಿನ್ನ ಶಿಷ್ಯ ನಾನು ಕೋರ್ವೆನು. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ತನು ನೀಡುವೆನು, ಎನ್ನ ಮನ ನೀಡುವೆನು, ಕನಕವನೆಲ್ಲ ನೀಡುವೆನು. ಗುರುವೇ ನಿನಗೆಲ್ಲವ ನಿನಗೆ ನೀಡುವೆನು. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡ್ವೆನು. ತನು ನೀಡುವೆನು, ಎನ್ನ ಮನ ನೀಡುವೆನು, ಕನಕವನೆಲ್ಲ ನೀಡುವೆನು. ಗುರುವೇ ನಿನಗೆಲ್ಲವ ನಿನಗೆ ನೀಡುವೆನು.
ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಗಾಗಿ ಮಹಿಮೆಗಾಗಿಯೂ ತಮ್ಮ ಮತ್ತು ನಮ್ಮ ಈ ಪರಿಶುದ್ಧ ಸಭೆಯ ಬೆಳವಣಿಗೆಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಪವಿತ್ರ ಬಲಿಪೀಠದ ಹಾಗೂ ನಿಮ್ಮ ಪ್ರಜೆಯ ಸೇವೆಯನ್ನು ಯಾಜಕರು ಮಾಡಬೇಕೆಂದು ಇಚ್ಛಿಸಿದಿರಿ. ನಿಮ್ಮ ಸೇವಕರು ಎಸಗುವ ಸೇವೆಯು ನಿರಂತರ ನಿಮಗೆ ಮೆಚ್ಚುಗೆಯಾಗುವಂತೆಯೂ ನಿಮ್ಮ ಧರ್ಮಸಭೆಯಲ್ಲಿ ಶಾಶ್ವತವಾಗಿ ಉಳಿಯುವ ಫಲ ನೀಡುವಂತೆಯೂ ಈ ಬಲಿ ಅರ್ಪಣೆಯ ಶಕ್ತಿಯಿಂದ ಅವರಿಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರಾಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರನ್ನು ಪವಿತ್ರಾತ್ಮರಿಂದ ಅಭ್ಯಂಗಿಸಿ ಹೊಸ ಹಾಗೂ ಅನಂತ ಒಡಂಬಡಿಕೆಯ ಮಹಾಯಾಜಕರನ್ನಾಗಿ ನೇಮಿಸಿದಿರಿ. ನಿಮ್ಮ ಅತಿಶಯ ಯೋಜನೆಯಿಂದ ಅವರ ಏಕೈಕ ಯಾಜಕ ಸೇವೆಯು ಧರ್ಮಸಭೆಯಲ್ಲಿ ಮುಂದುವರಿಸಬೇಕೆಂದು ವಿಧಿಸಿದ್ದೀರಿ. ಏಕೆಂದರೆ ಯೇಸು ಕ್ರಿಸ್ತರು ತಮ್ಮವರಾಗಿ ಮಾಡಿಕೊಂಡ ಭಕ್ತರನ್ನು ತಮ್ಮ ಯಾಜಕತ್ವದಿಂದ ಅಲಂಕರಿಸುವುದು ಮಾತ್ರವಲ್ಲ, ತಮ್ಮ ಭಾತೃ ಪ್ರೇಮದಿಂದ ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡುವುದರ ಮೂಲಕ ತಮ್ಮ ಪವಿತ್ರ ಸೇವಾ ಕಾರ್ಯದಲ್ಲಿ ಪಾಲುಗಾರರನ್ನಾಗಿ ಮಾಡಿದ್ದಾರೆ. ತಮ್ಮ ನಾಮದಲ್ಲಿ ರಕ್ಷಣಾ ಬಲಿಯನ್ನು ಪುನರ್ ಸ್ಥಾಪಿಸುವುದಕ್ಕೂ ಅರ್ಪಿಸುವುದಕ್ಕೂ, ಪಾಸ್ಕಾ ಭೋಜನವನ್ನು ನಿಮ್ಮ ಮಕ್ಕಳಿಗೆ ಬಡಿಸುವುದಕ್ಕೂ, ನಿಮ್ಮ ಪವಿತ್ರ ಪ್ರಜೆಯನ್ನು ಪ್ರೀತಿಯಲ್ಲಿ ಮುನ್ನಡೆಸುವುದಕ್ಕೂ, ನಿಮ್ಮ ವಾಕ್ಯದಿಂದ ಅವರನ್ನು ಪೋಷಿಸುವುದಕ್ಕೂ, ದಿವ್ಯ ಸಂಸ್ಕಾರಗಳಿಂದ ಅವರನ್ನು ಬಲಪಡಿಸುವುದಕ್ಕೂ ಇವರನ್ನು ಆರಿಸಿದ್ದಾರೆ. ಹೀಗೆ ಇವರು ನಿಮಗಾಗಿಯೂ ತಮ್ಮ ಸಹೋದರರ ರಕ್ಷಣೆಗಾಗಿಯೂ ತಮ್ಮ ಬಾಳನ್ನು ಮುಡಿಪಾಗಿಟ್ಟು ನಿಮಗೆ ವಿಶ್ವಾಸ ಹಾಗೂ ಪ್ರೀತಿಯ ನಿರಂತರ ಸಾಕ್ಷ್ಯವನ್ನು ನೀಡುತ್ತಾ ಕ್ರಿಸ್ತರನ್ನು ಪ್ರತಿಬಿಂಬಿಸಲು ಶ್ರಮಿಸುತ್ತಾರೆ. ಆದ್ದರಿಂದ ಪ್ರಭು, ಸಕಲ ದೂತ ಸಂತರೊಡನೆ ಸೇರಿ ನಾವು ಅಮಿತ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಈ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ, ಈ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ಹೋಸಾನ. ಮೌನಕದಲ್ಲಿ ಹೋಸಾನ ಹೋಸಾನ ಹೋಸಾನ, ಮೌನಕದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನಕದಲ್ಲಿ ಹೋಸಾನ ಹೋಸಾನ ಹೋಸಾನ, ಮೌನಕದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರ ಆತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು
ನಿಮ್ಮೊಂದಿಗೆ ಒಂದುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆಯೇ ಈ ಪರಮ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿಕಾಣಿಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತಿ ಸಾಕ್ಷ್ಯಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಿರಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಕೆ.ಎ. ವಿಲಿಯಂ ಅವರೊಂದಿಗೂ ಹಾಗೂ ಪ್ರೇಷಿತ ಆಡಳಿತಾರಿಯಾದ ಮಹಾಧರ್ಮಾಧ್ಯಕ್ಷರಾದ ಬೆರ್ನಾರ್ಡ್ ಮೋರಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಕಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ
ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಈ ಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಇವರ ಮುಖಾಂತರ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮ್ಮ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಗೂ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು.
ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಪರಮ ಪ್ರಸಾದವನ್ನು ಸ್ವೀಕರಿಸುವಂತಹ ಪರಮ ಪವಿತ್ರ ಸಮಯ. ಇದು ಒಂದು ಸಂಸ್ಕಾರವಾದ್ದರಿಂದ ಕಥೋಲಿಕ ಕ್ರೈಸ್ತರು ಮಾತ್ರ ಇದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅನ್ಯ ಧರ್ಮದವರು ಇಲ್ಲಿದ್ದರೆ ನೀವಿದ್ದ ಜಾಗದಲ್ಲೇ ಇದ್ದು ಭಕ್ತಿ ಗೀತೆಯಲ್ಲಿ ಭಾಗವಹಿಸುತ್ತಾ ದೇವರನ್ನು ಸ್ತುತಿಸುವುದು. ಯಾಜಕರಿಗೆ ಪೀಠದ 2 ಭಾಗದಲ್ಲಿ ಪರಮಪ್ರಸಾದವನ್ನು ನೀಡಲಾಗಿದೆ. ಯಾಜಕರು ಬಲಿಪೀಠದ ಮೇಲೆ ಬಂದು ಪರಮಪ್ರಸಾದವನ್ನು ಸ್ವೀಕರಿಸುವುದು. ನವಯಾಜಕರು ಪರಮಪ್ರಸಾದವನ್ನು ಬಲಿಪೀಠದ ಮುಂದೆ ವಿತರಿಸುತ್ತಾರೆ. ಪೋಷಕರು ಹತ್ತಿರದ ನೆಂಟರಿಷ್ಟರು ಮಾತ್ರ ಅವರಿಂದ ಪರಮಪ್ರಸಾದವನ್ನು ಸ್ವೀಕರಿಸಿ, ಇತರರು ಬೇರೆ ಯಾಜಕರಿಂದ ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹತ್ತಿರದವರು ಮಾತ್ರ ಬಂದು ಅವರಿಂದ ಪರಮಪ್ರಸಾದವನ್ನು ಸ್ವೀಕರಿಸಿ.
ಸವಿ ಭರವಸೆ ತುಂಬಲು ಬಾ. ನಿನ್ನ ನಾ ಮರೆತರು ನನ್ನ ನೀ ಮರೆಯದೆ, ನಿನ್ನ ನಾ ತೊರೆದರು ನನ್ನ ನೀ ತೊರೆಯದೆ. ಕರ ಇಳಿದು ಮುನ್ನಡೆಸು ನನಗಿಯಲಿ, ನನ್ನ ಪ್ರಭುವೇ ನನ್ನ ದೇವನೇ, ನನ್ನ ಬಾಳಿನ ಸ್ನೇಹಿತನೇ. ನೀನಿಲ್ಲದೆ ನನಗೇನಿದೆ, ನನ್ನ ಬಾಳು ಬರೀ ಶೂನ್ಯವೇ. ನಿನ್ನ ನೋಟದ ನೆರಳಿನಲ್ಲಿ ನನ್ನ ಬಾಳು ನೆಲೆಯಾಗಲಿ, ನಿನ್ನ ಪ್ರೇಮದ ಮಡಿಲಲ್ಲಿ ಪ್ರಭು ನನ್ನ ಉಸಿರಿರಲಿ. ನಿನ್ನ ನಾ ಮರೆತರು ನನ್ನ ನೀ ಮರೆಯದೆ, ನಿನ್ನ ನಾ ತೊರೆದರು ನನ್ನ ನೀ ತೊರೆಯದೆ. ಕರ ಹಿಡಿದು ಮುನ್ನಡೆಸು ನನಗಿಯಲಿ, ನನ್ನ ಪ್ರಭುವೇ ನನ್ನ ದೇವನೇ, ನನ್ನ ಬಾಳಿನ ಸ್ನೇಹಿತನೇ. ನೀನಿಲ್ಲದೆ ನನಗೇನಿದೆ, ನನ್ನ ಬಾಳು ಬರೀ ಶೂನ್ಯವೇ. ಪ್ರಭುವೇ ನನ್ನ ದೇವನೇ, ನನ್ನ ಬಾಳಿನ ಸ್ನೇಹಿತನೇ. ನೀನಿಲ್ಲದೆ ನನಗೇನಿದೆ, ನನ್ನ ಬಾಳು ಬರೀ ಶೂನ್ಯವೇ. ಪ್ರಾರ್ಥಿಸೋಣ. ಪ್ರಭು, ಗುಣಪಡಿಸುವ ನಿಮ್ಮ ದಯಾ ಕಾರ್ಯವನ್ನು ನಮ್ಮಲ್ಲಿ ಸಂಪೂರ್ಣಗೊಳಿಸಿರಿ. ನಮ್ಮನ್ನು ನಿಮ್ಮ ದಯೆಯಿಂದ ಪರಿಪೂರ್ಣಗೊಳಿಸಿರಿ ಮತ್ತು ಆಧರಿಸಿರಿ. ಹೀಗೆ ನಾವೆಲ್ಲದರಲ್ಲೂ ನಿಮಗೆ ಮೆಚ್ಚುಗೆಯಾಗಿ ಬಾಳುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ದೇವರೇ, ಅಪಾರ ದಯೆಯಿಂದ ನಿಮ್ಮ ಪ್ರಜೆಯನ್ನು ಕಾಪಾಡುತ್ತಾ ಪ್ರೀತಿಯಿಂದ ಅವರನ್ನು ಆಳುತ್ತೀರಿ. ಆಡಳಿತ ನಡೆಸಲು ನೀವು ಅಧಿಕಾರವನ್ನು ನೀಡಿದವರ ಮೇಲೆ ಸುಜ್ಞಾನದ ಆತ್ಮವನ್ನು ಸುರಿಸಿರಿ. ಹೀಗೆ ಪವಿತ್ರ ಮಂದೆಯ ಅಭಿವೃದ್ಧಿಯ ಬೆಳವಣಿಗೆಯಿಂದ ಅದರ ಮೇಷಪಾಲಕರಿಗೆ ನಿತ್ಯ ಆನಂದ ದೊರಕಲಿ. ಆಮೇನ್. ದೇವರೇ, ನಿಮ್ಮ ದಿವ್ಯ ಶಕ್ತಿಯಿಂದ ನಮ್ಮ ಜೀವನದ ದಿನಗಳನ್ನು, ವರ್ಷಗಳ ಅವಧಿಯನ್ನು ನಿಗದಿಪಡಿಸುತ್ತೀರಿ. ನಮ್ಮ ದೀನ ಸೇವೆಯನ್ನು ಪ್ರಸನ್ನತೆಯಿಂದ ವೀಕ್ಷಿಸಿ ನಮ್ಮ ಜೀವನದಲ್ಲಿ ನಿಮ್ಮ ಶಾಂತಿಯನ್ನು ಸಮೃದ್ಧಿಯಾಗಿ ಅನುಗ್ರಹಿಸಿರಿ. ದೇವರೇ, ಸರ್ವಶಕ್ತರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಯಾಜಕರ ಕರಗಳು ಹರಸಲ್ಪಟ್ಟ ಕರಗಳು. ಈಗ ಅವರು ತಮ್ಮ ಅಭಿಷೇಕಿಸಲ್ಪಟ್ಟ ಕರಗಳಿಂದ ಮೊದಲ ಆಶೀರ್ವಾದವನ್ನು ನೀಡಲಿರುವರು.
ಎಲ್ಲರೂ ತಲೆಬಾಗಿ ದೇವರ ಆಶೀರ್ವಾದಗಳನ್ನು ಪಡೆಯೋಣ. ಪ್ರಭು ನಿಮ್ಮೊಡನೆ ಇರಲಿ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಆಲೆಲೂಯಾ, ಆಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಕುಳಿತುಕೊಳ್ಳೋಣ. ಕೇವಲ ಒಂದು 15 ನಿಮಿಷಗಳ ಯಾಜಕರು ಒಂದು ಛಾಯಾಗ್ರಹಣಕ್ಕಾಗಿ ಮುಂದೆ ಬರುವುದು. ಎಲ್ಲ ಯಾಜಕರು ಮುಂದೆ ಬನ್ನಿ. ಗುರುಗಳೆಲ್ಲ ತಮ್ಮ ಪೂಜಾ ವಸ್ತ್ರಗಳನ್ನು ಕುಳಿತಲ್ಲಿಯೇ ಬಿಡುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಬುದ್ಧನಂತಾಗಲು ಪೆದ್ದ ಮಧ್ಯರಾತ್ರಿಯಲ್ಲಿ ಎದ್ದ. ಬುದ್ಧನಂತಾಗಲು ಪೆದ್ದ ಮಧ್ಯರಾತ್ರಿಯಲ್ಲಿ ಎದ್ದ. ಆಸೆಯೇ ದುಃಖಕ್ಕೆ ಕಾರಣ ಎಂದು ಮತ್ತೆ ಮಲಗಿದ. 13 ವರ್ಷಗಳ ಹಿಂದೆ ಅವರ ಪ್ರಯಾಣ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂತೋಷ ಪಡುತ್ತಾ ಇರುವುದು ನಮ್ಮ ಕಾರ್ಮೆಲ್ ಸಭೆಯ ಈ ಕರ್ನಾಟಕ ಗೋವಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಗಳಾದ ಜಾರ್ಜ್ ಸಂತಮಾಯರ್. ಈ ಶುಭ ಗಳಿಗೆಯಲ್ಲಿ 2 ಹಿತನುಡಿಗಳನ್ನು ಅವರು ನುಡಿಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. Most Reverend Dr. Archbishop Emeritus Bernard Morris, Episcopal Administrator of the Diocese of Mysore,
Father John Siqueira, rector of Pushpashrama, who is housing this celebration here. Very Reverend Father Alfred Mendonça, Vicar General of the Diocese of Mysore, all the fathers here on the altar, all the fathers who have come to participate in this great celebration long since. I think first time we are having in this church a ordination ceremony. And all that was possible, it was planned somewhere else, all that was made possible, and this great moment has been already fulfilled due to the request of our Apostolic Administrator, Most Reverend Bernard Morris. All the while going there was difficult for him, and we were also happy to have in our own house this celebration. We know his age, but his enthusiasm has not cooled. When we requested him for this, to conferring this ordination, he was really happy, and we have seen we are coming here over here and has conferred this ordination on our new priest, Father Navin Lobo. In the name of all the Carmelites, especially from this community here, I thank Most Reverend Dr. Bernard Morris for gracing this occasion and conferring the ordination on our brother, Father Navin Lobo. Thank you, Archbishop. When we thought of having it in the city, we thought of Pushpashrama, our own house. And when I communicated this news to the rector, Reverend Father John Siqueira, he was simply hilarious. He thought it's a grace, it's a chance. And he told, we will do it, everything, you don't worry. We are very happy to have the ordination in our infant Jesus shrine here. Reverend Father Rector and all the community members, both fathers and brothers, they have made all the preparation for this and to have this ordination here. Thank you to all of you. I did not expect this big number of our priests coming for this celebration, because within a week, not a week, 5 days, we have our provincial chapter here. Soon after the Easter, having so many ceremonies and pastoral commitments, travel from all over the world. I can see from Gujarat down to Mangalore, the lowest point I can say of our province. From almost all the communities, fathers have come here, manifesting the Carmelite fraternity that we practice or will live. Fathers, all the Carmelite fathers, thank you very much. Together with the brown habit, I can see a number of our priests with white cassock, showing their love for us, especially for our Dinandi. Fathers, thank you all. Sisters, without you the church has no beauty. Pope says that. Thank you for your presence, for your prayers, sparing your time and taking part in this celebration. And to all of you people, brothers and sisters, children, thank you for coming for this ceremony and beautifying and praying for our new priest. I kept it last, and I would like to talk to them in their own mother tongue. आज ओ संभ्रम ओट दिसो करूंक साद जालें तुमचे वरवीं. तुमी नाही जर तर तुमचो पाठिंबो दिवं नातलो हो संभ्रम आज हांगा आसतो ना. मोगाच्या फादर नवीन लोबच्या आवय बापयनो, भाव भयणीनो, तुमी केल्लो व्हरतो सॅक्रिफीस, तुमच्या कुटुंबांतलें एक फळ कार्मेल तोटांत कार्मेल वर्देक तुमी ओपसून दिलें, समर्पण दिलें. तशेंच इगर्ज मातेकी आज हांव सांगता कार्मेल वर्द आनी प्रत्येक तरान कर्नाटक गोवा प्रोविन्स तुमकां रिनकारी.
हें रीण आमच्यान संपोवंक जायना. जिविताचें देणें तुमकां मेळ्ळें तें कार्मेलीत वर्दींत तें जिवीत फुलोवंक आनी सोबाय दिवंक तुमी तो ओपून दिलें इगज मातयेक. तुमकां आमी देव बरें करूं म्हणटा. तुमचो त्याग व्हरतो. आनी आतां आमचें सोलो प्रोफेशन जातना आमी सांगलें आमचें कार्मेलीत कुटुंब व्हड जालें. न्हयच तुमचो पूत आमच्या व्हड दिसो सांदो जावन बघा तुमचें सगळें कुटुंब आमच्या व्हड दिसो एक्सटेंडेड फॅमिली म्हणटा आमी. न्ही तुमी आमची आमी तुमची ही एक नवी सैरीक म्हूण सांगीत नवो संबंद आमी बदला. आनी हाका कारण जावन आसा तुमी केल्लो तो सॅक्रिफायस. आमी सगळीं तुमकां देव बरें करूं म्हणटा. सर्वेसदार बोदावाची आशिर्वादां तुमचेर मागता. Since I have begun first, I should full stop first. Others will follow. They say hungry stomach doesn't listen. This celebration is too big one, and we have been very happy and immersed in this celebration of the ordination. Thank you. God bless you all. ಯಾರೋ ಕೇಳಿದ್ರಂತೆ ಗೋಲ್ ಗುಂಬಜಲ್ಲಿ ಒಂದು ಸರಿ ಮಾತಾಡಿದರೆ ಯಾಕೆ 7 ಸರಿ ಕೇಳುತ್ತೆ ಅಂತ. ನೀವು ಒಂದು ಸರಿ ಹೇಳಿದ್ದು ಮತ್ತೆ ಮತ್ತೆ 7 ಸರಿ ಕೇಳುತ್ತೆ. ಅದಕ್ಕೆ ಯಾರು ಕೇಳಿದ್ರು ಯಾಕೆ ಹೀಗೆ ಅಂತ. ಅದಕ್ಕೆ ಯಾರು ಹೇಳಿದ್ರಂತೆ ಬಿಜಾಪುರದ ಮಂದಿಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ಲ, 7 ಸರಿ ಹೇಳಬೇಕು ಅಂದ್ರಂತೆ. ನಮ್ಮ ಈ ಮಠದ ಪುಷ್ಪಾಶ್ರಮ ಮಠದ ಮಠಾಧಿಪತಿ ಫಾದರ್ ಜಾನ್ ಸಿಕ್ವೇರ ಹಲವು ವಿಷಯಗಳನ್ನು ಈಗಾಗಲೇ ಹೇಳಿದ್ದಾರೆ. ಆದರೂ ಈ ಸುಸಂದರ್ಭದಲ್ಲಿ ನಾನು ಏನಾದರೂ ಹೇಳಬೇಕು ಅನ್ನುವಂತಹ ಆ ಹಂಬಲದಿಂದ ನಮ್ಮ ಮುಂದೆ ಬರಲಿದ್ದಾರೆ. ಅದರ ಜೊತೆಗೆ ಅವರು ನಮ್ಮ ನವಯಾಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿದ್ದಾರೆ. ಇವತ್ತಿನ ಈ ಸಂಭ್ರಮದ ಕೇಂದ್ರ ಬಿಂದು ನಮ್ಮ ನವಯಾಜಕ ವಂದನೀಯ ನವೀನ್ ಲೋಬೋರವರೇ. ನಮ್ಮ ಮೈಸೂರು ಕೇಂದ್ರದ ವಂದನೀಯ ಬರ್ನರ್ಡ್ ಮಾರಸ್ ಅವರೇ, ಮೈಸೂರು ಧರ್ಮಕ್ಷೇತ್ರದ ಸದರಿ ಆಡಳಿತಾಧಿಕಾರಿಗಳು ಇವರು, ಕರ್ನಾಟಕ ಗೋವಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಗಳಾದ ಅತಿವಂದನೀಯ ಜಾರ್ಜ್ ಸಂತುಮಾಯರವರೇ, ಎಲ್ಲ ಯಾಜಕರೇ, ಗುರುವರಿಯರೇ, ಧರ್ಮ ಭಗಿನಿಯರೇ, ವಂದನೀಯ ನವೀನ್ ರವರ ತಂದೆ ತಾಯಿ ಹಾಗೂ ಕುಟುಂಬದವರೇ, ಪ್ರಿಯ ಸಹೋದರ ಸಹೋದರಿ ಅದು ಅವರ ಕುಟುಂಬದವರೇ, ನನ್ನೆಲ್ಲ ಪ್ರಿಯರೇ, ಇವತ್ತು ಕಥೋಲಿಕ ಧರ್ಮಸಭೆಗೆ ಹಾಗೂ ಕಾರ್ಮೆಲ್ ಸಭೆಗೆ ವಂದನೀಯ ನವೀನ್ ಇವರ ಕುಟುಂಬಕ್ಕೆ ಹಾಗೂ ನವೀನ್ರವರನ್ನು ಅರಿತಿರುವ ಹಾಗೂ ಪರಿಚಯವಿರುವ ನಮಗೆಲ್ಲರಿಗೂ ಸಂತೋಷದ ಸುದಿನ. ಯುವಕನಾಗಿದ್ದ ಸಹೋದರ ನವೀನ್ ಇವತ್ತು ಯಾಜಕರಾಗಿದ್ದಾರೆ. ತಮ್ಮ ಪರಿಶ್ರಮದಿಂದಲ್ಲ ಬದಲಾಗಿ ದೇವರ ಅತಿಶಯವಾದ ಅನುಗ್ರಹದಿಂದ ಇಂದು ಇವರ ಯಾಜಕ ದೀಕ್ಷೆಗಾಗಿ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಮೆಲ್ ಸಭೆಗೆ ಇಂದು ನಿಜವಾಗಿಯೂ ಸಂತೋಷದ ದಿನ. ಸಹೋದರ ನವೀನ್ರವರನ್ನು ವಂದನೀಯ ನವೀನ್ ಆಗಿ ನೋಡಲು ನಾವೆಲ್ಲರೂ ತುಂಬ ಸಂತೋಷ ಪಡುತ್ತೇವೆ. ಫುಲ್ಟನ್ ಜೆಶಿನ್ ಯಾಜಕರ ಬಗ್ಗೆ ಮಾತಾಡುತ್ತಾ ಹೀಗೆ ಹೇಳುತ್ತಾರೆ: ಯಾಜಕ ಯೇಸು ಕ್ರಿಸ್ತರ ರಾಯಭಾರಿ ಹಾಗೂ ಯೇಸುವಿನ ಇನ್ನೊಂದು ಪ್ರತಿರೂಪ, ದೇವರ ನಿಗೂಢವಾದ ರಹಸ್ಯಗಳ ವಿತರಕ. ಪ್ರತಿಯೊಬ್ಬ ಯಾಜಕನ ಲಕ್ಷಣ ಮತ್ತು ಆತನ ಪಾತ್ರ ಯೇಸು ಕ್ರಿಸ್ತರಿಂದ ಬರುವಂಥದ್ದು. ಅದನ್ನು ಬದಲಾಯಿಸುವ ಪ್ರಕ್ರಿಯೆ ದೇವರ ಚಿತ್ತಕ್ಕೆ ವಿರೋಧವಾದದ್ದು. ಯೇಸು ತಮ್ಮ ಯಾಜಕರನ್ನು ಕರೆಯುತ್ತಾರೆ, ಯಾಜಕರನ್ನು ಬೆಳೆಸುತ್ತಾರೆ, ಅವರಿಗೆ ಬೇಕಾದಂತಹ ಸಕಲ ವರದಾನವನ್ನು ದಯಪಾಲಿಸುತ್ತಾರೆ.
ಹೀಗೆ ಅವರಂತಾಗಲು, ಅವರಂತೆ ಬಲಿಯಾಗಲು ಅವರೇ ತಮ್ಮ ಯಾಜಕರನ್ನು ರೂಪಿಸುತ್ತಾರೆ. ಯೇಸು ಅವರ ಮೇಲೆ ಸುರಿಸಿರುವ ವರದಾನದಿಂದ ಹಾಗೂ ನೀರಿರುವ ಪವಿತ್ರತೆಯಿಂದ ಇಂದು ವಂದನೀಯ ನವೀನ್ರವರನ್ನು ನಮ್ಮ ಮುಂದೆ ಯಾಜಕರನ್ನಾಗಿ ನಿಂತಿದ್ದಾರೆ. ಹೇಗೆ ಪಿತನಲ್ಲಿ ಯೇಸು ಒಂದಾಗಿದ್ದರೋ ಹಾಗೆ ಇವರೂ ದೇವರಲ್ಲಿ ಸದಾ ಒಂದಾಗಲಿ ಎಂದು ನಾವೆಲ್ಲ ಪ್ರಾರ್ಥಿಸೋಣ. ವಂದನೀಯ ನವೀನ್ರವರ ತ್ಯಾಗ, ಅವಿರತವಾದ ಪ್ರಯತ್ನ, ದೇವರ ಚಿತ್ತಕ್ಕೆ ಮನೆಯಲ್ಲೂ ತೋರಿಸಿದಂತಹ ಧೈರ್ಯಕ್ಕಾಗಿ ಅವರಿಗೆ ಎಂದು ಶುಭಾಶಯಗಳನ್ನು ಕೋರೋಣ. ಇವರ ಯಾಜಕ ಜೀವನದಲ್ಲಿ ಸಂತೃಪ್ತಿ ಲಭಿಸಲಿ ಎಂದು ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರು ವಂದನೀಯ ನವೀನ್ ಪ್ರೀತಿಯ ಸಾಧನವಾಗುವಂತೆ, ಎಲ್ಲರಿಗೂ ವರದಾನದ ಸೆರೆಯಾಗುವಂತೆ ಅವರನ್ನು ಹರಸಿ ಕಾಪಾಡಲಿ. ಅತಿ ವಂದನೀಯ ಪೂಜ್ಯ ಗುರುಗಳಾದ ಬರ್ನರ್ಡ್ ಮೊರಸ್ರವರೇ, ಮೈಸೂರು ಧರ್ಮಕ್ಷೇತ್ರ ಆಡಳಿತ ಅಧಿಕಾರಿಗಳು, ನೀವು ಇಲ್ಲಿಗೆ ಬಂದು ನವೀನ್ರವರಿಗೆ ಯಾಜಕ ದೀಕ್ಷೆಯ ಸಂಸ್ಕಾರವನ್ನು ನೀಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಮೆಲ್ ಸಭೆಯ ಮೇಲೆ ನೀವು ಇಟ್ಟಿರುವ ಈ ಪ್ರೀತಿ ಕಾಳಜಿಗಾಗಿ, ವಿಶೇಷವಾಗಿ ಈ ಪುಷ್ಪಾಶ್ರಮ ಮೇಲೆ ನಿಮಗಿರುವ ಪ್ರೀತಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ, ನಿಮ್ಮ ಸೇವಾ ಕಾರ್ಯದಲ್ಲಿ ನಿಮಗೆ ಯಶಸ್ಸನ್ನು ದಯಪಾಲಿಸೆಂದು ಬೇಡುತ್ತೇವೆ. ಐ ರಿಯಲಿ ಅಡ್ಮೈರ್ ದ ಝೀಲ್, enthusiasm of our Archbishop. Even at this stage, the vigor, the strength, the energy, and that imparting capacity that this man has is really a gift from the Lord. And we thank the Lord for this great gift that he has given to our Archbishop. And above all, this new step that he has taken, this new responsibility he has taken, we pray that God will help him out to bring a transformation in the diocese of Mysore. ಹಾಗೆ ಕರ್ನಾಟಕ ಗೋವಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾದ ವಂದನೀಯ ಜಾರ್ಜ್ ಸಂತುಮಾರ್ ಅವರಿಗೂ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. Our deep appreciation and gratefulness to all the formators of Father Navin Lobo, especially Father Lance Lewis is here, his theology formator. His present superior, Father Charles Serravo, is here. His community members are here. Thank you very much for all the hard work that you put in the final stage of the formation of Father Navin Lobo. Mogacha Loresama आणि डोराबाई, तुमच्या भावार्थाचे बायले एक रूपने जावन, बायली एक देख जावन तुमच्या दुसऱ्या पुताक तुम्ही देवाक समर्पिल्लो. तुमच्या भावार्थाचे गुंडाई अंतू आमकां समजता. तुमकां इगर्ज माता कार्मेल वॉर्ड आभारी आसा. पूण त्याच वेळार हे देवान दिल्लें देणे, आपोवण्याचें देणे बाप नवीनान स्विकार केलें. आनी आज कार्मेल वर्दींत, कार्मेल तोठांत एक याजाक तो जावंक पावलो. तें देवान तुमच्या कुटुंबाचेर वतुल्लें एक व्हडलें देणें. देखून आज बाप नवीन याजाक जाला जाल्यार हें तुमच्या कुटुंबाक, तुमच्या भावार्थी जिविताक देवान दिल्लें एक बेसांव म्हणून स्विकार करा. आनी ताच्या मागण्याच्या फळान, ताच्या दैवीक जिविताच्या फळान, आनी तो केदळा मीस भेटयता आनी एक दैवीक सक्रामेंत तो लोकां दिता, ताचो फळ तुमच्या कुटुंबाचेर दराळ मापान आनी वतलो म्हणून समजाया.
ಸಂತ ಅಂತೋನಿಯವರ ದೇವಾಲಯ ಗೋಪಾಲಪುರ ಇವರ ವಿಚಾರಣಾ ಗುರುಗಳು ಫಾದರ್ ಜೇಕಬ್ ಇದ್ದಾರೆ. ಹಾಗೂ ವಿಚಾರಣಾ ಪ್ರಜೆಗಳು ಇಲ್ಲಿ ನಮ್ಮ ಮುಂದೆ ಇದ್ದಾರೆ. ನಿಮಗೆಲ್ಲರಿಗೂ ನಮ್ಮ ವಂದನೆಗಳು ಹಾಗೂ ನಮನಗಳು. ಯಾಕೆಂದರೆ ನಿಮ್ಮ ವಿಚಾರಣೆಯಿಂದ ಇವತ್ತು ಒಂದು ಮಗು ಬೆಳೆದು ಈ ಯಾಜಕ ದೀಕ್ಷೆಗೆ ನೀವು ಅವರನ್ನು ತಯಾರು ಮಾಡಿದ್ದೀರಾ. ನಿಮಗೆ ವಂದನೆಗಳು. My special appreciation and thanks to Mother Caterers for the sumptuous food that they are going to provide for us. Our brothers are always there behind the stage. They are the ones who make the success story of all our programs possible. Thank you very much, brothers, for working for so many years to realize this program. Thank you very much, fathers, especially Father Richard, who has been taking the helm of things. He was a liturgist today. Father Prasanna, who is the shrine in charge. Father Sunil and Father Ashwin, who are behind the curtain work what was going on. Thank you very much, Father, for the work that you have done. May God bless you. My great appreciation and thanks to all the Carmelite fathers who have come from far and wide. My appreciation and thanks to all the religious and diocesan priests of the Diocese of Mysore. Your love, your affection is there all the time with us. Thank you very much for this great love and affection that you have kept on us. Finally, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಮಂದಿ ನೀವು ದೇವರ ಪುರದಿಂದ ಬಂದಿದ್ದೀರಾ. ಹಾಗೂ ಅದರ ಬಲಿ ಪೂಜೆಗೆ ದೀಕ್ಷೆಗೆ ಬಂದು ನೀವೆಲ್ಲರೂ ಫಾದರ್ ನವೀನರಿಗೆ ಸಂತೋಷವನ್ನು ಕೊಟ್ಟಿದ್ದೀರಾ, ನಮಗೆ ಸಂತೋಷವನ್ನು ಕೊಟ್ಟಿದ್ದೀರಾ. ನಿಮಗೆಲ್ಲರೂ ದೇವರ ಆಶೀರ್ವಾದಗಳು ದೇವರು ಧಾರಾಳವಾಗಿ ಇರಲೆಂದು ಪ್ರಾರ್ಥಿಸುತ್ತೇನೆ. Father Naveen, thank you once again for all that your love and affection has given to this community, to Pushpashrama. It is because of you we have an occasion to celebrate this ordination, the first of its kind in this shrine. So may God bless you. All the best and congratulations. ಈಗ ಎಲ್ಲರ ಪರವಾಗಿ ನಮ್ಮ ಸಹೋದರರು ಒಂದು ಶುಭಾಶಯ ಗೀತೆಯನ್ನು ಹಾಡಲಿದ್ದಾರೆ. ಅವರೊಂದಿಗೆ ನಾವು ಸಂಭ್ರಮಿಸುತ್ತಾ ಅವರಿಗೆ ಶುಭಾಶಯವನ್ನು ಕೋರುವುದು. ಸಂತಸದಿ ಆಡುವೆವು, ಸಂಭ್ರಮದಿ ನಲಿಯುವೆ ಗುರುವೆ ನಿಮ್ಮ ಉತ್ಸವದಲ್ಲಿ. ಕುಡಿದು ನಲಿಯು ಆಡುವೆವು, ಶುಭವ ಕೋರಿ ಹರಸುವೆವು ಗುರುವೆ ನಿಮ್ಮ ಸಂತಸದಲ್ಲಿ. ಸಂತಸದಿ ಆಡುವೆವು, ಸಂಭ್ರಮದಿ ನಲಿಯುವೆವು ಗುರುವೆ ನಿಮ್ಮ ಉತ್ಸವದಲ್ಲಿ. ಕುಡಿದು ನಲಿದು ಆಡುವೆವು, ಶುಭವ ಕೋರಿ ಹರಸುವೆವು ಗುರುವೆ ನಿಮ್ಮ ಸಂತಸದಲ್ಲಿ. ತಾಯ ಗರ್ಭದಲ್ಲಿ ಪ್ರಭು ಕರೆದಿಯೇ ನಿಮ್ಮ, ದೈವ ಕರೆಯ ಸಾರಲೆಂದು ಹರಿಸಿ ನಿಮ್ಮ. ತಾಯ ಗರ್ಭದಲ್ಲಿ ಪ್ರಭು ಕರೆದಿಯೇ ನಿಮ್ಮ, ದೈವ ಕರೆಯ ಸಾರಲೆಂದು ಹರಸಿ ನಿಮ್ಮ. ಜನರ ನೋವ ನೀಗಲು ದೈವ ನೆರವ ನೀಡಲು, ಜನರ ನೋವ ನೀಗಲು ದೈವ ನೆರವ ನೀಡಲು. ಸ್ವರ್ಗದಿಂದ ಕರವ ಚಾಚಿ ನಿಮ್ಮ ಹರಸಲಿ, ಯೇಸು ದೈವ ವರದಿ ನಿಮ್ಮ ಮನದಿ ನಿತ್ಯ ಹರಸಲಿ. ಸಂತಸದಿ ಆಡುವೆವು, ಸಂಭ್ರಮದಿ ನಲಿಯುವೆವು ಗುರುವೆ ನಿಮ್ಮ ಉತ್ಸವದಲ್ಲಿ. ಕುಡಿದು ನಲಿದು ಆಡುವೆವು, ಶುಭವ ಕೋರಿ ಹರಸುವೆವು ಗುರುವೆ ನಿಮ್ಮ ಸಂತಸದಲ್ಲಿ. ಇಬ್ಬರು ಜಗಳ ಆಡ್ತಾ ಇದ್ರಂತೆ. ಜಗಳ ಸ್ವಲ್ಪ ಜೋರಾಗೇ ಇತ್ತು. ಮೂರನೇವನು ಬಂದ, ಏನಾಯಿತು, ಯಾಕೆ ಜಗಳ ಆಡ್ತಿದ್ದೀರಾ? ಅಲ್ಲ, ನನಗೆ 15 ವರ್ಷದ ಹಿಂದೆ ಇವನು ನನ್ನನ್ನು ಗೆಂಡ ಮುರುಗ ಅಂತ ಕರೆದಿದ್ದ. 15 ವರ್ಷದ ಹಿಂದೆ ಗೆಂಡ ಮುರುಗ ಅಂತ ಕರೆದಿದ್ದಕ್ಕೆ ಇವತ್ತಾಕೆ ಜಗಳ ಆಡ್ತಿದ್ದೀರಿ ಅಂತ ಕೇಳಿದರು. ಅಲ್ಲ, ನಾನು ಇವತ್ತೇ ಝೂಗೆ ಹೋಗಿದ್ದು, ಇವತ್ತೇ ನನಗೆ ಗೊತ್ತಾಗಿದ್ದು ಗೆಂಡ ಮೃಗ ಯಾವ ರೀತಿ ಇದೆ ಅಂತ. 15 ವರ್ಷಗಳ ಹಿಂದೆ ಹೆಚ್ಚು ಕಮ್ಮಿ ನಮ್ಮ ಫಾದರ್ ನವೀನ್ ರವರು ಯಾಜಕರಾಗುವಂಥ ಕನಸನ್ನು ಕಂಡಿದ್ದರು.
ಯಾಜಕರನ್ನು ನೋಡಿದರೆ ಹೊರತು ಯಾಜಕನಾಗಿ ಇರುವಂತಹ ಆ ಆನಂದ ಏನು ಅಂತ ಇವತ್ತೇ ಅವರಿಗೆ ಗೊತ್ತಾಗಿರುವುದು. ಈ ಆನಂದದಲ್ಲಿ ಅವರಿಗೆ ಸಹಕರಿಸಿದ ಎಲ್ಲರನ್ನ ಅವರು ಅಭಿನಂದಿಸಲು ವಂದಿಸಲು ಇಷ್ಟಪಡುತ್ತಾರೆ. ಆದ್ದರಿಂದ ಅವರ ಪರವಾಗಿ ಈಗ ನಾನು ಹೆಸರನ್ನು ಸೂಚಿಸುತ್ತೇನೆ. ಅವರು ಮುಂದೆ ಬಂದು ಎಲ್ಲರನ್ನ ಗೌರವಿಸುವುದು. ಮೊಟ್ಟ ಮೊದಲನೇದಾಗಿ ಇವತ್ತಿನ ಯಾಜಕ ದೀಕ್ಷೆ ಅವರ ತಂದೆ ತಾಯಿ ಇಲ್ಲದೆ ಹೋಗಿದ್ರೆ ಆಗ್ತಿರಲಿಲ್ಲ. ಅವರು ಮದುವೆ ಸಂಸ್ಕಾರದಲ್ಲಿ ಒಂದಾಗಿ ಈ ಯಾಜಕ ಸಂಸ್ಕಾರಕ್ಕೆ ಒಬ್ಬ ವ್ಯಕ್ತಿಯನ್ನು, ತಮ್ಮ ಪುತ್ರನನ್ನು ದಾರಿ ಎರೆದಿದ್ದಾರೆ. ಅವರನ್ನು ವಿಶೇಷವಾಗಿ ಈಗ ನವ ಯಾಜಕರು ಅಭಿನಂದಿಸಲು ಇಷ್ಟಪಡುತ್ತಾರೆ. ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಯನ್ನು ನವ ಯಾಜಕರು ಈಗ ಅಭಿನಂದಿಸುತ್ತಾರೆ. ನಾನು ಹೇಳಿದೆ ಇವರಿಲ್ಲದೆ ಹೋಗಿದ್ರೆ ಇವತ್ತು ಯಾಜಕ ದೀಕ್ಷೆ ಆಗ್ತಿರ್ಲಿಲ್ಲ ಅಂತ. ಇನ್ನೊಬ್ಬರು ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ಇವತ್ತು ಇಲ್ಲದೆ ಹೋಗಿದ್ರು ಯಾಜಕ ದೀಕ್ಷೆ ಆಗ್ತಿರಲಿಲ್ಲ. ಅವರು ನಮ್ಮ ಧರ್ಮಾಧ್ಯಕ್ಷರು, ಈ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿ ವೆರಿ ರೆವರೆಂಡ್ ಬರ್ನಾರ್ಡ್ ಮೋರಸ್ ಅವರನ್ನು ಈಗ ಮನದಾಳದಿಂದ ನಮ್ಮ ನವ ಯಾಜಕರು ವಂದಿಸುತ್ತಾರೆ. ಹಾಗೆ ಅವರನ್ನು ಅಭಿನಂದಿಸಿ ಈ ಹೂವಿನ ಗುಚ್ಛ ನೀಡಿ ಅವರ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ಈ ಯಾಜಕ ದೀಕ್ಷೆಗೆ ಅನುಮತಿಯ ಪತ್ರವನ್ನು ಬರೆದಾಗ ಅವರಿಗೆ ಅನುಮತಿಯನ್ನು ನೀಡಿದ್ದು ನಮ್ಮ ಕರ್ನಾಟಕ ಗೋವಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಗಳು. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಚಾಪ್ಟರ್ ಆಗಲಿದೆ. ಅದರ ನಂತರ ಹೊಸ ಪ್ರಾಂತ್ಯಾಧಿಕಾರಿಗಳು ಇರಬಹುದು. ಆ ನಿಟ್ಟಿನಲ್ಲಿ ಇವರಿಗೆ ಇದು ಕೊನೆಯ ಸಂಭ್ರಮ. ಅನುಮತಿ ನೀಡಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲು ಪ್ರೇರಣೆಯನ್ನು ನಮಗೆ ನೀಡಿದ್ದಾರೆ. ಅವರಿಗೂ ವಂದನೆಗಳು. ಫಾದರ್ ನವೀನ್ ಯಾಜಕರಾಗಲು ಅನೇಕರು ಪ್ರೇರಣೆಯನ್ನು ನೀಡಿದ್ದಾರೆ. ಅನೇಕ ವಿಚಾರಣೆಯ ಗುರುಗಳು ಇಲ್ಲಿ ಬಂದಿದ್ದಾರೆ, ಅನೇಕರು ಬಂದಿದ್ದಾರೆ. ಎಲ್ಲರನ್ನು ಹೊಂದಿಸಲು ಸಾಧ್ಯವಿಲ್ಲದೆ ಹೋದರೂ ಈಗ ಪ್ರಚಲಿತವಾಗಿ ಇರುವಂತಹ ಅವರ ಗೋಪಾಲಪುರ ಆ ಧರ್ಮ ಕೇಂದ್ರದಲ್ಲಿ ವಿಚಾರಣೆ ಗುರುಗಳಾಗಿ ಸೇವೆ ನೀಡುತ್ತಿರುವಂತಹ ಫಾದರ್ ಜೇಕಬ್ ಕೊಲ್ಲನೂರು ಮುಂದೆ ಬರಬೇಕು. ಎಲ್ಲ ವಿಚಾರಣೆ ಗುರುಗಳ ಪರವಾಗಿ ಅವರು ಇವರಿಂದ ಅಭಿನಂದನೆಯನ್ನು ಸ್ವೀಕರಿಸಲಿದ್ದಾರೆ. ಪುಷ್ಪಾಶ್ರಮದಲ್ಲಿ ಯಾಜಕ ದೀಕ್ಷೆ ಆಗುತ್ತೆ ಅನ್ನುವಂಥದ್ದು ಕಲ್ಪನೆಯೇ ನಮಗೆ ಇರಲಿಲ್ಲ. ಏನೋ ಒಂದು ರೀತಿಯ ಸಿಡಿಲು ಮಿಂಚಿನ ಇವರ ಮೂಲಕ ಫಾದರ್ ನವೀನ್ ಕಾರ್ಮೆಲ್ ಸಭೆಯನ್ನು ಸೇರಿದವರು. ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ, ಅತಿ ಉತ್ತಮದವರು ಒಂದೇ ಸರಿ ಸಿಗೋದಿಲ್ಲ. ಸಿಕ್ಕವರನ್ನೇ ಸ್ವಲ್ಪ ತಟ್ಟಿ ಗುದ್ದಿ ಸರಿ ಮಾಡಿ ಒಳ್ಳೆಯವರನ್ನು ಮಾಡಬೇಕು. ಆ ಕೆಲಸವನ್ನು ಅನೇಕ ತರಬೇತಿದಾರರು ಮಾಡಿದ್ದಾರೆ. 13 ವರ್ಷಗಳ ಕಾಲದ ತರಬೇತಿ. 13 ವರ್ಷಗಳಲ್ಲಿ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ತಿದ್ದಿ ಅವರನ್ನು ಇವತ್ತು ಇಷ್ಟು ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸಿದ್ದಾರೆ. ಎಲ್ಲರನ್ನ ಈಗ ಮುಂದೆ ಕರೆಯಲು ಸಾಧ್ಯವಾಗದು. ಅದರಿಂದ ಕೊನೆಯ ಹಂತದಲ್ಲಿದ್ದಂತಹ ಆ ಮಠಾಧಿಪತಿಯಾದ ಚಾರ್ಲ್ಸ್ ಸೆರವರವರು ಮುಂದೆ ಬರಬೇಕು. ಹಾಗೆಯೇ ಅವರ ತರಬೇತುದಾರ ಫಾದರ್ ಲ್ಯಾನ್ಸಿ ಲೂವಿಸ್ ಮುಂದೆ ಬಂದು ಎಲ್ಲ ತರಬೇತುದಾರರ ಪರವಾಗಿ ಈ ಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿತ್ಯ ಅವರ ಅವಳಿ ಸಹೋದರಿ, ಅವರಿಬ್ಬರು ಅವಳಿ ಸಹೋದರಿಯರು, ಮತ್ತು ಈ ಕಡೆ ಇದ್ದಾರೆ ನಿತಿನ್ ಅವರ ಸಹೋದರ. ಒಟ್ಟೊಟ್ಟಿಗೆ ಬೆಳೆದವರು, ಖಂಡಿತವಾಗಿಯೂ ಅನೇಕ ರೀತಿಯಲ್ಲಿ ಯಾಜಕನಾಗುವ ಪ್ರೇರಣೆಯನ್ನು ನೀಡಿದವರು. ಇದು ಇವರ ಪುಟ್ಟ ಕುಟುಂಬ. ತಂದೆ ತಾಯಿಯನ್ನು ಈಗಲೇ ನೋಡಿದ್ದೇವೆ. ಇವರು ಸಹೋದರ ಸಹೋದರಿ ಅವರ ಸಂಗಾತಿಯರೊಂದಿಗೆ ಈ 13 ವರ್ಷದ ತರಬೇತಿಯಲ್ಲಿ ಅನೇಕ ರೀತಿಯಲ್ಲಿ ನೆರವನ್ನು ನೀಡಿದ್ದಾರೆ. ಅನೇಕ ದಾನಿಗಳು ಈ ನಮ್ಮ ತರಬೇತಿಯಲ್ಲಿ ನೆರವಾಗಿದ್ದಾರೆ. ಅವರ ಹೆಸರನ್ನು ನಾನು ಕರೆಯುತ್ತೇನೆ. ಅವರು ಇಲ್ಲಿ ಏನಾದ್ರು ಇದ್ದರೆ ಅವರು ಮುಂದೆ ಬಂದು ಈ ಗುಚ್ಛವನ್ನು ನವ ಯಾಜಕರಿಂದ ಸ್ವೀಕರಿಸುವಂಥದ್ದು. ಐವೋ ಮತ್ತು ಡೇಜಿ ಕುಟುಂಬದವರು, ಐವೋ ಮತ್ತು ಡೇಜಿ, ಸಿಸಿಲಿಯಾ ಡಿಸೋಜ ಮತ್ತು ಕುಟುಂಬದವರು,
ಫುಲ್ಜನ್ಸ್ ರೊಡ್ರಿಗಸ್, ಜಿಸೆಲ್ಡಾ ರೊಸಾರಿಯೋ, ಜಾರ್ಜ್ ಜೋಸೆಫ್, ಲಿಲ್ಲಿ ಪಿಂಟೋ, ಸ್ಟೆಲ್ಲಾ ಪಿಂಟೋ, ಸುನೀತಾ ಪಸನ್ನ, ದುಲ್ಸಿನ್ ಡಿಸೋಜಾ, ಸೆಲಿನಾ ಡಯಾಸ್. ಇಲ್ಲಿಗೆ ಅಭಿನಂದನಾ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾನು ನಿಲ್ಲಿಸ್ತೀನಿ. ಇನ್ನು ಇವತ್ತು ಫಾದರ್ ನವೀನ್ ರವರಿಗೆ ಮಾತಾಡುವಂತಹ ಅವಕಾಶವನ್ನು ಕೊಡದೆ ಹೋದರೆ ತಪ್ಪಾಗುತ್ತೆ. ಯಾಕಂದರೆ ಅವರ ಮನಸ್ಸು, ಅವರ ಹೃದಯ ಸಂತೋಷದಿಂದ ಒಂದು ರೀತಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದೆ. ಅದರಿಂದ ಈ ಸಮಯವನ್ನು ಅವರಿಗೆ ಕೊಡ್ತೀವಿ. ಸ್ವಲ್ಪ ಸಮಯವನ್ನು ತಗೊಳ್ತಾರೆ. ಎಲ್ಲರನ್ನು ಅಭಿನಂದಿಸುವಂತಹ, ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಈ ಸುಸಮಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಇದು ಕೀರ್ತನೆಕಾರನ ನುಡಿಗಳಾದರೂ ಇಂದು ತಂದೆ ದೇವರು ನನಗೆ ಮಾಡಿದ ಸರ್ವ ಒಳಿತಿಗಾಗಿ ಕೀರ್ತನೆಕಾರನ ಆ ನುಡಿಗಳನ್ನು ನನ್ನ ನುಡಿಗಳನ್ನಾಗಿ ಪರಿವರ್ತಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಮೊಟ್ಟ ಮೊದಲನೇದಾಗಿ ನನ್ನನ್ನು ಒಬ್ಬ ಯಾಜಕನಾಗಿ ದೈವಿ ಸೇವೆಗೈಯಲು ಕರೆ ನೀಡಿ ಅಭಿಷೇಕಿಸಿದ ಸರ್ವಶಕ್ತ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನನ್ನ ಪ್ರತಿ ಹೆಜ್ಜೆಗಳಲ್ಲಿಯೂ ನನ್ನನ್ನು ಮುನ್ನಡೆಸಿದ ಕಾರ್ವೆಲ್ ಮಾತೆಗೆ ಸಲ್ಲಿಸುತ್ತೇನೆ. ಇಂದು ನಾನು ವಿಶೇಷವಾಗಿ ನನಗೆ ಯಾಜಕೀಯ ದೀಕ್ಷೆಯ ಸಂಸ್ಕಾರವನ್ನು ನೀಡಿದ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಅಧಿಕಾರಿಗಳಾದ ಪರಮ ಪೂಜ್ಯ ಅತಿ ವಂದನೀಯ ಬರ್ನಾರ್ಡ್ ಮೋರಸ್ ರವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯರೇ, ನಿಮ್ಮ ಅಮೂಲ್ಯ ಸಮಯವನ್ನು ನನಗಾಗಿ ಮೀಸಲಿಟ್ಟದಕ್ಕಾಗಿ ನಿಮಗೆ ನನ್ನ ಹಾಗೂ ನನ್ನ ಕುಟುಂಬದವರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಒಬ್ಬ ಯಾಜಕನಿಗೆ, ಯಾಜಕನಾಗಲು ಬಯಸುವವನಿಗೆ ದೇವರು ನೀಡುವ ಅಮೂಲ್ಯ ಕೊಡುಗೆ ಎಂದರೆ ಅದು ಆತನ ಕುಟುಂಬ. ಅಂತಹ ದೈವದತ್ತವಾದ ಕುಟುಂಬವನ್ನು ನಾನು ದೇವರಿಂದ ಪಡೆದಿದ್ದೇನೆ. ನನ್ನನ್ನು ಬಾಲ್ಯದಿಂದ ಪ್ರೀತಿ, ಮಮತೆ ಹಾಗೂ ಆಧ್ಯಾತ್ಮಿಕತೆಯ ನೆರಳಲ್ಲಿ ನನ್ನನ್ನು ಬೆಳೆಸಿ ಇಂದು ಈ ಮಟ್ಟಕ್ಕೆ ಬೆಳೆದು ಒಬ್ಬ ಯಾಜಕನಾಗಿ ಧರ್ಮಸಭೆಯ ಸೇವೆಗಾಗಿ ನನ್ನನ್ನು ಸಮರ್ಪಿಸಿರುವ ನನ್ನ ತಂದೆ ತಾಯಿ ಹಾಗೂ ನನ್ನ ಜೊತೆ ನನ್ನ ಸುಖ ದುಃಖವನ್ನು ಹಂಚಿಕೊಂಡು ನನ್ನನ್ನು ಸದಾ ಪ್ರೋತ್ಸಾಹಿಸಿ ಹುರಿದುಂಬಿಸಿದ ನನ್ನ ಅಣ್ಣ ಮತ್ತು ತಂಗಿಗೆ ಮತ್ತು ನನ್ನ ಭಾವ ಮತ್ತು ಅತ್ತಿಗೆಗೆ ನಾನು ಚಿರಋಣಿ. ನೀವು ನನಗೆ ನೀಡಿದ ಪ್ರೀತಿ ಹಾಗೂ ಮಾಡಿದ ತ್ಯಾಗಕ್ಕೆ ಸರ್ವಶಕ್ತ ದೇವರು ನಿಮ್ಮನ್ನು ನೂರ್ಮಡಿ ಆಶೀರ್ವದಿಸಲೆಂದು ನಾನು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಇಂದು ನಮ್ಮ ಮಧ್ಯೆ ಇರುವ ನಮ್ಮ ಪ್ರಾಂತ್ಯಾಧಿಕಾರಿಗಳಾದ ಅತಿ ವಂದನೀಯ ಜಾರ್ಜ್ ಸಂತುಮೇರವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯ ಗುರುಗಳೇ, ನೀವು ನೀಡಿದ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನನ್ನನ್ನು ಇಲ್ಲಿಯ ತನಕ ತಂದು ನಿಲ್ಲಿಸಿದೆ. ನನ್ನ ಗುರು ತರಬೇತಿ ಜೀವನದಲ್ಲಿ ನೀವು ನನಗೆ ತೋರಿದ ಪ್ರೀತಿ ಹಾಗೂ ಕಾಳಜಿಗಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಜವಾಬ್ದಾರಿಯುತವಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಿ ಅತಿ ಕಾಳಜಿಯಿಂದ ಎಲ್ಲವನ್ನೂ ಯಶಸ್ವಿಯಾಗಿ ನೆರವೇರಿಸಿದ ಪುಷ್ಪಾಶ್ರಮದ ಎಲ್ಲ ಸದಸ್ಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತ್ಯೇಕವಾಗಿ ಇಲ್ಲಿನ ಮಠಾಧಿಪತಿಯಾಗಿರುವ ವಂದನೀಯ ಸ್ವಾಮಿ ಜಾನ್ ಸಿಕ್ವೇರ, ತತ್ವಶಾಸ್ತ್ರವನ್ನು ಕಲಿಯುವ ಸಹೋದರರ ನಿರ್ದೇಶಕರಾದ ವಂದನೀಯ ಸ್ವಾಮಿ ರಿಚರ್ಡ್ ಮಿನೇಜಸ್, ಪುಣ್ಯಕ್ಷೇತ್ರದ ನಿರ್ದೇಶಕರಾದ ವಂದನೀಯ ಸ್ವಾಮಿ ಪ್ರಸನ್ನ ಕುಮಾರ್ ಹಾಗೂ ಇಲ್ಲಿಯ ಎಲ್ಲ ಗುರುವೃಂದದವರಿಗೂ ಹಾಗೂ ಎಲ್ಲ ತತ್ವಶಾಸ್ತ್ರದ ಸಹೋದರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಿಮ್ಮ ಮೇಲೆ ದೇವರ ಆಶೀರ್ವಾದಗಳನ್ನು ಬೇಡುತ್ತೇನೆ. ನನ್ನೊಂದಿಗೆ ಗುರುಮಠದಲ್ಲಿ ಜೊತೆಯಾಗಿದ್ದ ವಂದನೀಯ ಗುರುಗಳಾದ ಆದರ್ಶ್ ರಾಡ್ರಿಗಸ್, ರೊನಾಲ್ಡ್ ಫುಟಾಡೋ, ಜೇಸನ್ ಕುಟಿನೋ, ಆರನ್ ಬಬೂಷ್, ರಾಕೇಶ್ ಪರ್ಮಾರ್, ಕಿರಣ್ ಲೋಬೋ, ಮೆಲ್ವಿನ್ ಲಸ್ರಾದೋ,
ಮತ್ತು ನಿಕೇಶ್ ಡಿಸೋಜಾ ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ. ನೀವು ನನಗೆ ತೋರಿದ ಪ್ರೋತ್ಸಾಹ ಹಾಗೂ ಸಹಕಾರಕ್ಕಾಗಿ ನನ್ನ ಅನಂತ ಅನಂತ ವಂದನೆಗಳು. ನನಗೆ ಒಳ್ಳೆಯ ಪ್ರೋತ್ಸಾಹ ನೀಡಿದ ಹಿಂದಿನ ಪ್ರಾಂತ್ಯಾಧಿಕಾರಿಗಳಾಗಿದ್ದ ಫಾದರ್ ಆರ್ಚಿಬಾಲ್ಡ್ ಗೊನ್ಸಾಲ್ವೆಸ್, ಫಾದರ್ ಚಾರ್ಲ್ಸ್ ನಿರ್ದೇಶಕರಾಗಿದ್ದ ಫಾದರ್ ಅಲ್ವಿತು ಫರ್ನಾಂಡಿಸ್ ಮತ್ತು ಫಾದರ್ ದಿ ಫರ್ನಾಂಡಿಸ್ ರವರಿಗೂ, ಸೆಮಿನರಿಯ ಎಲ್ಲ ಪ್ರಾಧ್ಯಾಪಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಸಹಕಾರ ಹಾಗೂ ಮಾರ್ಗದರ್ಶನ ನನ್ನ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ನಿಮಗೆ ನಾನು 6 ತಿಂಗಳಿಂದ ಸೇವೆ ಸಲ್ಲಿಸಿದ ಬೇಲೂರಿನ ಕಾರ್ಮೆಲ್ ಹೋಮ್ ಹಾಗೂ ಸಂತ ಮೈಕಲರ ದೇವಾಲಯದಲ್ಲಿ ಪ್ರತಿದಿನವೂ ನನಗೆ ನವ ಅನುಭವವನ್ನು ನೀಡಿದೆ ಹಾಗೂ ಸೇವಾದರ್ಶಿಯಾಗಿ ಫಲದಾಯಕವಾಗಿ ಪ್ರಭುವಿನ ಶುಭ ಸಂದೇಶವನ್ನು ಸಾರಲು ಸಹಕರಿಸಿದ ಧರ್ಮಕೇಂದ್ರದ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನವಿತ್ತ ಫಾದರ್ ಜೋಸೆಫ್ ಪಿಂಟೋ, ಫಾದರ್ ಪ್ರಕಾಶ್ ತಾವ್ರೋ ಮತ್ತು ಫಾದರ್ ಸಂದೀಪ್ ಕುಮಾರ್ ಇವರಿಗೆ ತುಂಬುರಿದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಪ್ರತಿ ಬಾರಿ ರಜೆಗೆ ನನ್ನ ಧರ್ಮಕೇಂದ್ರಕ್ಕೆ ತೆರಳುವಾಗ ನನ್ನನ್ನು ಪಿತ್ರಾಧಾರದಿಂದ ಬರಮಾಡಿಕೊಂಡು ಹಾಗೂ ನನ್ನಲ್ಲಿ ಆಧ್ಯಾತ್ಮಿಕತೆಯ ಛಾಪನ್ನು ಮೂಡಿಸಿದ ಹಾಗೂ ನಾನು ಗುರುಮಠಕ್ಕೆ ಸೇರಿದನಿಂದಲೂ ನನ್ನ ಬೆನ್ನೆಲುಬಾಗಿ ನಿಂತ ನನ್ನ ಧರ್ಮಕೇಂದ್ರದ ಗುರುಗಳಾಗಿದ್ದ ಫಾದರ್ ಜಾನ್ ಪೀಟರ್ ರೇಗೋ, ಫಾದರ್ ಜಾನ್ ಸಗಾಯ್, ಫಾದರ್ ಡೇವಿಡ್ ಸಗಾಯ್ ಹಾಗೂ ಈಗಿನ ಧರ್ಮಕೇಂದ್ರದ ಗುರುಗಳಾಗಿರುವ ಫಾದರ್ ಜೇಕಬ್ ಕೊಲ್ಲನೂರ್ ಇವರೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಧರ್ಮಕೇಂದ್ರದಿಂದ ಅರಳಿದ ಮೊದಲ ಯಾಜಕ, ನನ್ನ ನೆಚ್ಚಿನ ಸ್ನೇಹಿತ, ಸಹೋದರನಂತೆ ಎಲ್ಲ ರೀತಿಯಲ್ಲಿ ಪ್ರೀತಿ ವಾತ್ಸಲ್ಯ ತೋರಿದ ವಂದನೀಯ ಫಾದರ್ ಸುಪ್ರೀತ್ ಮಿನೇಜಸ್ ರವರಿಗೆ ನನ್ನ ಮನದಾದ ವಂದನೆಗಳನ್ನು ತಿಳಿಸುತ್ತೇನೆ. ನನಗಾಗಿ ಅವಿರತವಾಗಿ ಪ್ರಾರ್ಥಿಸುತ್ತಿದ್ದ ಹಾಗೂ ಎಲ್ಲ ರೀತಿಯ ಸಹಕಾರ ಮತ್ತು ಪ್ರೀತಿಯನ್ನು ನೀಡಿದ ನನ್ನ ಧರ್ಮಕೇಂದ್ರದ ಪ್ರತಿಯೊಬ್ಬರನ್ನು ನಾನು ವಂದಿಸುತ್ತೇನೆ. ನಿಮಗಾಗಿ ನನ್ನ ಪ್ರಾರ್ಥನೆಗಳನ್ನು ದೇವರಿಗೆ ಸಲ್ಲಿಸುತ್ತೇನೆ. ಪ್ರೀತಿಯ ಭಕ್ತಾದಿಗಳೇ, ನಿಮ್ಮ ಈ ಪ್ರೀತಿಗೆ ಸಹಕಾರಕ್ಕೆ ನನ್ನ ಕೃತಜ್ಞತೆಗಳು. ಇಂದಿನ ಈ ಸಂಭ್ರಮದ ಆರಾಧನಾ ವಿಧಿಯನ್ನು ಅತಿ ಸುಂದರವಾಗಿ ಹಾಗೂ ಅರ್ಥಭರಿತವಾಗಿ ನಡೆಸಿಕೊಟ್ಟ ಫಾದರ್ ರಿಚರ್ಡ್ ಮಿನೇಜಸ್ ರವರಿಗೆ ಹಾಗೂ ತಮ್ಮ ಗಾಯನದ ಮೂಲಕ ಈ ಯಾಜಕ ಸಂಸ್ಕಾರದ ಆಚರಣೆಗೆ ಇನ್ನಷ್ಟು ಅರ್ಥ ಕಲ್ಪಿಸಿಕೊಟ್ಟ ಪುಷ್ಪಾಶ್ರಮದ ತತ್ವಶಾಸ್ತ್ರದ ಎಲ್ಲ ಸಹೋದರರಿಗೆ, ಛಾಯಾಗ್ರಹಣ ಮಾಡಿದ ಹಾಗೂ ನನ್ನ ಈ ಸುಂದರ ಗಳಿಗೆಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದ ವಂದನೀಯ ಸ್ಟೀಫನ್ ಲೋಬೋ ಹಾಗೂ ಸಂಗಡಿಗರಿಗೆ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. I would like to thank all my benefactors for being so generous towards me and for contributing towards my formation and priestly studies. I proudly say each and every day I have felt the power of your prayers in my life. You have played one of the most important part in my ascent to the altar of God. I thank you for the sacrifices you have done and for the love that you have shown towards me. I am indebted to you for all that you are to me. I pray God's choicest blessings upon you. ಇಂದು ನನ್ನ ಸಂತಸದಲ್ಲಿ ಭಾಗಿಯಾಗಿ ನನಗಾಗಿ ಪ್ರಾರ್ಥಿಸಿದ ನನ್ನ ಎಲ್ಲ ಕುಟುಂಬಸ್ಥರಿಗೂ, ನೆಂಟರಿಷ್ಟರಿಗೂ, ಸ್ನೇಹಿತರಿಗೂ ಹಾಗೂ ಮೌಂಟ್ ಕಾರ್ಮೆಲ್ ಶಾಲೆ ಬೇಲೂರು ಇಲ್ಲಿನ ಶಿಕ್ಷಕ ವೃಂದದವರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಜಕ ತರಬೇತಿ ಒಂದು ದೀರ್ಘ ಪಯಣ. ಈ ಪಯಣದಲ್ಲಿ ನನಗೆ ನೆರವು ನೀಡಿದ, ನನಗಾಗಿ ಪ್ರಾರ್ಥಿಸಿದ ಎಲ್ಲರನ್ನೂ ಸ್ಮರಿಸುತ್ತೇನೆ ಹಾಗೂ ನಿಮ್ಮ ಪ್ರೀತಿಗೆ ನಾನು ಋಣಿಯಾಗಿರುತ್ತೇನೆ. ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಸಾಧಕನಾಗುವ ಆಸೆ ನನಗಿಲ್ಲ, ಬದಲಾಗಿ ಒಂದು ಸಾಧನವಾಗುವ ಆಸೆ. ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಪ್ರಾರ್ಥನೆ ನನ್ನೊಂದಿಗಿರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, 3 ಜನ ಮಕ್ಕಳು ಕೊಚ್ಕೊಳ್ತಾ ಇದ್ರು ಅವರ ಅಪ್ಪನ ಬಗ್ಗೆ. ಒಬ್ಬ ಹೇಳ್ದ, ನನ್ನ ಅಪ್ಪ ವಿಮಾನ ಬಿಡುವಾಗ ನೋಡಬೇಕು, ಆಕಾಶವನ್ನು ಟಚ್ ಮಾಡಿ ಬಿಡ್ತಾರೆ ಅಂತ. ಹೌದಾ ಅಂದರು. ಅದಕ್ಕಿಲ್ಲ, ಸ್ವಲ್ಪ ಕೆಳಗೆ ಅಂದರು ಇಬ್ರು. ಇನ್ನೊಬ್ಬ ಹೇಳ್ದ, ನನ್ನ ಅಪ್ಪ ಹಡಗು ಬಿಡಬೇಕಾದ್ರೆ ನೀನು ನೋಡಬೇಕು, ನೀರಿನ ಮೇಲೇ ಆರಿಸ್ಕೊಂಡು ಹೋಗ್ತಾರೆ ಅಂತ. ಹೌದಾ ಅಂತ ಅವ್ರು ಬಾಯಿ ಬಿಟ್ಟಾಗ, ಇಲ್ಲ ಸ್ವಲ್ಪ ಕೆಳಗೆ ಅಂದರು. 3ನೇನೊದ್ದ, ನನ್ನ ಅಪ್ಪನ ಬಗ್ಗೆ ನೀನು ಕೇಳಬೇಕು, ಅವರು ಮೂಗಲ್ಲೇ ಮುದ್ದೆ ಊಟ ಮಾಡ್ತಾರೆ ಅಂದರು. ಹೌದಾ, ಇಲ್ಲ ಸ್ವಲ್ಪ ಕೆಳಗೆ ಅಂದರು.
ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಊಟ ಮಾಡುವಂತಹ ಸಮಯ. ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಇಲ್ಲಿ ನಮ್ಮ ಬಲಭಾಗದಲ್ಲಿ, ನಮ್ಮ ದೇವಾಲಯದ ಬಲಭಾಗದಲ್ಲಿ ಇರುವಂತಹ ಸಭಾಂಗಣಕ್ಕೆ ಹೋಗುವುದು. ನಿಮಗೆ ಅಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಯಾಜಕರು ಮತ್ತು ಕನ್ಯಾಸ್ತ್ರೀಯರು ನಮ್ಮ ಮಠದ ಸಭಾಂಗಣಕ್ಕೆ ಹೋಗುವಂಥದ್ದು, ಅಲ್ಲಿ ನಿಮಗೆ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಎದ್ದು ನಿಲ್ಲೋಣ. ಭೋಜನದ ಮೇಲೆ ಆಶೀರ್ವಾದವನ್ನು ಕೋರೋಣ. ಫಾದರ್ ಡೊಮಿನಿಕ್ ವಾಸ್ ಇವರನ್ನು ನಾನು ಕೇಳಿಕೊಳ್ಳುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸ್ವರ್ಗೀಯ ತಂದೆಯೇ, ಇವತ್ತು ನವೀನ್ ಲೋಬೋ ಅವರ ಯಾಜಕ ದೀಕ್ಷೆಯ ಈ ಸಮಾರಂಭಕ್ಕೆ ನಾವೆಲ್ಲರೂ ನೆರೆದಿದ್ದೇವೆ. ನಾವೀಗ ಭೋಜನವನ್ನು ಸ್ವೀಕರಿಸಲಿಕ್ಕೆ ಹೋಗುವಾಗ ಈ ಭೋಜನದ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಈ ಭೋಜನವು ನಮ್ಮ ಪ್ರೀತಿಯ ಪರಸ್ಪರ ಮತ್ತು ನಿಮ್ಮ ಪ್ರೀತಿಯ ಸಂಕೇತವಾಗಿದೆ. ಇದರಿಂದ ನಮಗೆ ಬೇಕಾದ ಎಲ್ಲ ವರಪ್ರಸಾದಗಳನ್ನು, ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. The food is arranged for all the devotees to my right in the hall, in the first floor there, for all the priests and nuns in our refectory in the seminary. ನಿಮಗೆ ಮೊದಲು ಭೋಜನಕ್ಕೆ ಹೋಗಿ ನಂತರ ಬಂದು ನಾವು ಯಾಜಕರನ್ನು ಇಲ್ಲಿ ಅಭಿನಂದಿಸ್ಬೋದು, ಇಲ್ಲ ಮೊದಲು ಅವರನ್ನು ಅಭಿನಂದಿಸಿ ನಂತರ ಭೋಜನಕ್ಕೂ ಹೋಗ್ಬೋದು. ಎರಡೂ ಸಾಧ್ಯತೆ ಇದೆ. ಈಗ ನಾವು ಯಾಜಕರು ಇಲ್ಲಿ ಬಲಿಪೀಠದ ಮುಂದಿರಲಿದ್ದಾರೆ. ನೀವು ಬಂದು ಅವರನ್ನು ವೈಯಕ್ತಿಕವಾಗಿ ಅಭಿನಂದಿಸಿ ಇಂದು ಕಂಗ್ರ್ಯಾಚುಲೇಷನ್ ಹೇಳುವಾಗ ಅವರ ಕರಗಳನ್ನು, ಅಭ್ಯಂಗಿಸಿದ ಕರಗಳಿಗೆ ಮುತ್ತಿಕ್ಕಿ ಅವರಿಗೆ ಅಭಿನಂದಿಸೋಣ. ಇದು ನವಯಾಜಕರನ್ನು ಅಭಿನಂದಿಸುವಂತಹ ರೀತಿ. ಯಾರಿಗೆಲ್ಲ ಅಭಿನಂದಿಸಲು ಈಗ ಮನಸ್ಸಿದೆ ಈಗ ಅಭಿನಂದಿಸ್ಬೋದು, ಇಲ್ಲ ನಂತರ ಭೋಜನದ ನಂತರ ಬಂದು ಅವರನ್ನು ಅಭಿನಂದಿಸುವಂತಹ ಸಾಧ್ಯತೆ ಇದೆ. ಮಾತೆ ನಮೋ ನಮೋ, ಸ್ವರ್ಗದ ರಾಣಿಯೇ ನಮೋ ನಮೋ, ಅಮಲೋದ್ಭವಿಯೇ ನಮೋ ನಮೋ.